नंदन व्रज जनरंजन यशोदनंदन व्रज जनरंजन यमुना तीरा वनचारी यमुना तीरा वनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಿದೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಮಾತಾಜಿ? ಹೌದು ಹೌದು ಮಾತಾಜಿ, ಕಾಣಿಸ್ತಿದೆ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಾನು ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ ದಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ
ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಮಾತಾಜಿಲ ಪ್ರಭುಗಳು ಎಲ್ಲರೂ ಶ್ರೀ ರಾಧಾಗೊಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆ ಏನನ್ನ ತಿಳ್ಕೊತಾ ಇದೀವಿ ಅದು ನಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ರಾಧಾಗೊಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಆಗುತ್ತಿಲ್ಲ ತಲುಪಿಸುವಂತ ಶಕ್ತಿ ನನಗೆ ಗುರು ಪರಂಪರೆಯ ಕರುಣೆಯಿಂದ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾವು ಇವಾಗ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಯನ್ನ ನಾವು 8ನೇ ಸ್ಕಂದ 3ನೇ ಅಧ್ಯಾಯದಿಂದ ನಾವು ತಿಳ್ಕೊತಾ ಇದ್ದೀವಿ. ಸೊ ಇವಾಗ 25 ಶ್ಲೋಕಗಳನ್ನ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡಿದೀವಿ. ಇವತ್ತು 26ನೇ ಶ್ಲೋಕವನ್ನ ನಾವು ತಿಳ್ಕೊಬೇಕು. ಸೊ ಗಜೇಂದ್ರ 25ನೇ ಶ್ಲೋಕದಲ್ಲಿ ಅವರು ಏನನ್ನ ಹೇಳಿದ್ರು? ಅವ್ರು ಇವಾಗ ಮೊಸಳೆಯಿಂದ ಆಕ್ರಮಿತರಾಗಿದ್ದಾರೆ ಅಲ್ವಾ? ಮೊಸಳೆಯ ಆಕ್ರಮಣದಿಂದ ಇವಾಗ ಆಕ್ರಮಣಕ್ಕೆ ಒಳಗಾಗಿದ್ದಾರೆ. ಅವ್ರು ಇವಾಗ ಕೇಳ್ಕೊತಾ ಇದ್ದಾರೆ, ನಾನು ಇವಾಗ ಬಿಡುಗಡೆ ಆದ್ಮೇಲೆ ನಾನು ಮತ್ತೆ ಜೀವಿಸ್ಲಿಕ್ಕೆ ನಾನು ಬಯಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇವಾಗ ಗೊತ್ತಾಗೋಗಿದೆ ಈ ಆನೆ ದೇಹ ಅಜ್ಞಾನದಿಂದ ಕೂಡಿದೆ. ಇಂತಹ ದೇಹದಿಂದ ಏನ್ ಪ್ರಯೋಜನ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನನಗೆ ಇಂತಹ ಒಂದು ಅಜ್ಞಾನದಿಂದ ಆವೃತವಾಗಿರುವಂತಹ ಇಂತಹ ದೇಹದಿಂದ ನಾನು ಶಾಶ್ವತವಾಗಿ ನಾನು ಮೋಕ್ಷವನ್ನ ಬಯಸ್ತೀನಿ ಅಂತ ಹೇಳ್ಬಿಟ್ಟು ಅವರು ನೋಡಿ ಆ ಆನೆಯ ಜನ್ಮದಲ್ಲಿ ಇದ್ರೂ ಸಹ ಅವರು ಆತರ ಪ್ರಾರ್ಥನೆನ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ನಾವ್ 26ನೇ ಶ್ಲೋಕದಲ್ಲಿ ಏನನ್ನ ಅವ್ರು ಕೇಳ್ಕೊತಾರೆ ಅಂತ ಬಿಟ್ಟು ನೋಡೋಣಂತೆ. ಶ್ಲೋಕ 26. ಸೋ ಅಹಂ ವಿಶ್ವಸೃಜಂ ವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಹರೇ ಕೃಷ್ಣ. ನಾನೊಂದು ಲೈನನ್ನ ಹೇಳಿದಾದ್ಮೇಲೆ ನೀವು ಹೇಳಿ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ. ಹರೇ ಸೋಹಂ ವಿಶ್ವಸೃಜಂ ವಿಶ್ವಂ ವಿಶ್ವಸೃಜಂ ವಿಶ್ವಮವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವಾತ್ಮಾನಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವಾತ್ಮನಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಹರೇ ಕೃಷ್ಣ. ಯಾರಾದ್ರೂ ಓದಿ ಡಿವೋಟೀಸ್? ಹೇಳ್ತೀನಿ ಮಾತಾಜಿ. ಶ್ಲೋಕ 26. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಕೆಲಸ ಮಾತಾಜಿ. ಹರೇ ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ಲೋಕ 26. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮನಾಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಹಾ ಓದಿ ಮಾತಾಜಿ. ಸೋಹಂ ವಿಶ್ವಸೃಜಂ ವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಓದ್ಲ ಮಾತಾಜಿ. ಹಾ ಓದಿ ಮಾತಾಜಿ. ಅಹಂ ನಾನು ಭೌತಿಕ ಬದುಕಿನಿಂದ ಬಿಡುಗಡೆ ಬಯಸುವ ವ್ಯಕ್ತಿ. ವಿಶ್ವಸೃಜಂ ವಿಶ್ವಾಭಿವ್ಯಕ್ತಿಯನ್ನು ಸೃಷ್ಟಿಸಿದವನಿಗೆ. ವಿಶ್ವಂ ಸ್ವಯಂ ಪೂರ್ಣ ವಿಶ್ವಾಸವೇ ಆಗಿರುವವನು.
ಅವಿಶ್ವಂ. ಹಾಗಾದರೂ ವ್ಯಕ್ತಿಗೆ ಅಲೋಕವಾಗಿರುವವನು ವಿಶ್ವವೇದಸಂ, ವಿಶ್ವಾಭಿವ್ಯಕ್ತಿಯ ಪರಮಜ್ಞಾನಿ ಅಥವಾ ಪರಮಾತ್ಮನಾದ ವಿಶ್ವ ಆತ್ಮಾನಂ, ವಿಶ್ವದ ಆತ್ಮನು ಅಜಂ ಎಂದು ಜನಿಸದವನು, ಶಾಶ್ವತವಾಗಿ ಇರುವವನು, ಬ್ರಹ್ಮ ಪರಮೋನ್ನತನೋ ಪ್ರಣತಃ ಅಸ್ಮಿ. ನನ್ನ ಗೌರವಿತ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಪರಂ ದಿವ್ಯನಾದವನು, ಪದಂ ಆಶ್ರಯನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನುವಾದ ಓದಿ ಮಾತಾಜಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಓದಿ ಮಾತಾಜಿ. ನಾನು ಈಗ ಈ ಲೋಕ ಜೀವನದಿಂದ ವಿಮೋಚನೆಯನ್ನು ಸಂಪೂರ್ಣವಾಗಿ ಬಯಸುತ್ತಾ ಪರಮಪ್ರಭುವಿನ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಅವನು ಈ ವಿಶ್ವದ ಸೃಷ್ಟಿಕರ್ತ, ಅವನೇ ವಿಶ್ವರೂಪ. ಆದರೆ ಈ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅವನು ಅತೀತನಾಗಿದ್ದಾನೆ. ಅವನು ಈ ವಿಶ್ವದಲ್ಲಿ ಪ್ರತಿಯೊಂದನ್ನು ಬಲ್ಲ ಪರಮ ಜ್ಞಾನಿಯಾಗಿದ್ದಾನೆ, ವಿಶ್ವದ ಪರಮ ಆತ್ಮನಾಗಿದ್ದಾನೆ. ಅವನಿಗೆ ಹುಟ್ಟಿಲ್ಲ, ಅವನ ಪರಮ ಪದದಲ್ಲಿರುವ ಪ್ರಭುವಾಗಿದ್ದಾನೆ. ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಭಾವಾರ್ಥವನ್ನ ಯಾರಾದ್ರೂ ಓದಿ. ಓದ್ಲ ಮಾತಾಜಿ ಭಾವಾರ್ಥ? ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೆಲವು ಸಲ ಕೃಷ್ಣ ಪ್ರಜ್ಞೆ ಎಂಬ ಭಕ್ತಿ ಯೋಗವನ್ನು ಜನ ಸಾಮಾನ್ಯರಿಗೆ ಬೋಧಿಸುತ್ತಿರುವಾಗ ಕೃಷ್ಣ ಎಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ, ನೀವು ಅವನನ್ನು ನಮಗೆ ತೋರಿಸುತ್ತೀರಾ ಎಂದು ಜನರು ವಾದ ಹೂಡುತ್ತಾರೆ. ಈ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನು ನೀಡಲಾಗಿದೆ. ನಾವು ಸಾಕಷ್ಟು ಬುದ್ಧಿವಂತರಾಗಿದ್ದರೆ ಈ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡಿದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಸಾಮಗ್ರಿಯನ್ನು ಒದಗಿಸಿದವನು ಮತ್ತು ತಾನೇ ಸಾಮಗ್ರಿಯಾದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವವನು, ಆದರೆ ಬ್ರಹ್ಮಾಂಡದ ಅಭಿವ್ಯಕ್ತಿಯ ವ್ಯಾಪ್ತಿಯ ಒಳಗಡೆ ಇಲ್ಲದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಕೇವಲ ಈ ಸೂಚನೆ ಆಧಾರದ ಮೇಲೆ ಪರಮ ಪ್ರಭುವಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಬಹುದು. ಇದೇ ಭಕ್ತಿ ಜೀವನದ ಪ್ರಾರಂಭ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವವೇದಸಂ ವಿಶ್ವಾತ್ಮಂ ಅಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಗಜೇಂದ್ರ ಅವ್ರಿವಾಗ ಭಗವಂತನಿಗೆ ಪೂರ್ವಕವಾದ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾರೆ. ಅವ್ರಿವಾಗ ಏನನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಈ ಜೀವನ ಬೇಡ, ಈ ಲೌಕಿಕ ಜೀವನ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವರು ಏನು ಈ ವಿಮೋಚನೆ, ನಾನು ಇದರಿಂದ ಶಾಶ್ವತವಾಗಿ ನಾನು ಇದರಿಂದ ವಿಮೋಚನೆಗೊಳ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನ ಅವ್ರು ಬಯಸ್ತಾ ಇದ್ದಾರೆ. ಮತ್ತೆ ಅವ್ರಿವಾಗ ದೇವೋತ್ತಮ ಪರಮಪುರುಷನನ್ನ ಅವರು ಹೊಗಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಈ ವಿಶ್ವದ ಸೃಷ್ಟಿಕರ್ತ ದೇವೋತ್ತಮ ಪರಮಪುರುಷ ಅಂತ ಗೊತ್ತಾಗ್ತಾ ಇದೆ. ಅವನೇ ಈ ವಿಶ್ವರೂಪ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡ ಅಭಿವ್ಯಕ್ತಿಗೆ ಅತೀತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೌತಿಕ ಪ್ರಪಂಚವನ್ನ ಅವರೇ ಸೃಷ್ಟಿ ಮಾಡಿದ್ರು ಸಹ ಅವರು ಈ ಭೌತಿಕ ಪ್ರಪಂಚದ ಹೊರಗಡೆ ಇದ್ದಾರೆ, ಆಚೆ ಇದ್ದಾರೆ. ಮತ್ತೆ ಅವ್ರು ನಮ್ಮ ಇಂದ್ರಿಯಗಳಿಗೆ ಅವರು ನಿಲ್ಕೋದಿಲ್ಲ ಅಲ್ವಾ. ಸೊ ನಮ್ಗೆ ಭಗವದ್ಗೀತೆ ನಾವು ತಿಳ್ಕೊಂಡಿರೋ ಹಾಗೇನೆ ಈವನ್ ಬ್ರಹ್ಮ ಶಿವ ಅವ್ರಿಗೇನೆ ಭಗವಂತನ ಬಗ್ಗೆ ಪರಿಪೂರ್ಣವಾದ ಅರಿವಿಲ್ಲ ಅಲ್ವಾ, ಮಹರ್ಷಿಗಳಿಗೆ. ಯಾಕೆಂತಂದ್ರೆ ಭಗವಂತ ಅವ್ರಿಗಿಂತ ಮುಂಚೆ ಇದ್ದವರು. ಭಗವಂತ ಎಷ್ಟನ್ನ ತಿಳಿಸಿಕೊಟ್ಟಿದಾರೋ ಅಷ್ಟು ಮಾತ್ರನೇ ಅವ್ರಿಗೆ ಗೊತ್ತಾಗೋದು ಅಲ್ವಾ. ಇವಾಗ ನಮ್ಗೂ ಅಷ್ಟೇನೆ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಇವಾಗ ನಾವಿವಾಗ ಅರ್ಥ ಮಾಡ್ಕೋಬೇಕಂದ್ರೆ ಭಕ್ತಿಯ ಮೂಲಕವೇ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಈ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅವನು ಅತೀತನಾಗಿದ್ದಾನೆ. ಅವನು ಈ ವಿಶ್ವದಲ್ಲಿ ಪ್ರತಿಯೊಂದನ್ನು ಬಲ್ಲ ಪರಮಜ್ಞಾನಿ ಆಗಿದ್ದಾನೆ ಅಲ್ವಾ ಕೃಷ್ಣ. ಮತ್ತೆ ಅದನ್ನು ಸಹ ನಮ್ಗೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಅವರು ಹೇಳಿದ್ರು. ಸೊ ಅರ್ಜುನನಿಗೆ ಏನ್ ಹೇಳಿದ್ರು, ಸೊ ನನಗೆ ಎಲ್ಲ ಹಿಂದಿಂದು ಮುಂದಿಂದು ಈಗಿಂದು ಎಲ್ಲವೂ ಸಹ ನನಗೆ ಗೊತ್ತಿದೆ, ಆದ್ರೆ ನಿನಗೆ ಗೊತ್ತಿಲ್ಲ, ನಿನಗೆ ಜ್ಞಾಪಕ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ನಿನ್ಗೆ ಅದೆಲ್ಲಾನು ನೆನಪಲ್ಲಿ ಇಲ್ಲ, ಆದ್ರೆ ನನಗೆ ಎಲ್ಲವೂ ಸಹ ನೆನಪಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನಿಗೆ ಎಲ್ಲವೂ ಸಹ ಗೊತ್ತು, ಒಬ್ರು ವಿಷಯ ಅಲ್ಲ, ಎಷ್ಟು ಸಕಲ ಜೀವರಾಶಿಗಳ ವಿಷಯ ಗೊತ್ತು. ಇವಾಗ ನಾವ್ ಅನ್ಕೋತಾ ಇದೀವಿ ಇದೊಂದೇ ಬ್ರಹ್ಮಾಂಡ ಅಂತ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ, ಈಗ ಭಗವದ್ಗೀತೆ ಬಂದ್ಮೇಲೆ ಗೊತ್ತಿರೋ ಹಾಗೇನೆ ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ ಅಲ್ವಾ. ಕೋಟ್ಯಾಂತರ ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಜೀವರಾಶಿಗಳ ಬಗ್ಗೆ ಭಗವಂತನಿಗೆ ಗೊತ್ತು. ಬರೇ ಈಗ ವಾಸ್ತವವಾಗಿರುವಂತಹ ಸಮಯದ ಮಾತ್ರ ಗೊತ್ತಿಲ್ಲ ಅವ್ರಿಗೆ, ಹಿಂದಿಂದು ಅಲ್ವಾ, ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲವನ್ನೂ ಸಹ ಅವರು ಬಲ್ಲಿದ್ದಾರೆ. ಅದಕ್ಕೆ ಅವ್ರನ್ನ ಪರಮಜ್ಞಾನಿ ಅಂತ ಹೇಳ್ತಿದ್ದಾರೆ. ಸೊ ಪರಮಜ್ಞಾನಿ ಆಗಿದ್ದಾರೆ, ವಿಶ್ವದ ಪರಮ ಆತ್ಮನಾಗಿದ್ದಾನೆ ಅಲ್ವಾ. ಸೊ ಇವಾಗ ಭಗವಂತ ಒಂದ್ರಲ್ಲಿ ಯಾವ್ದಾದ್ರು ಒಂದು
ವಸ್ತುವಲ್ಲಿ ಇಲ್ಲ ಅಂತಂತಂದ್ರೆ ಅದಕ್ಕೆ ಯಾವುದೇ ಒಂದು ಆ ಏನ್ ಹೇಳ್ತಾರೆ ಅದನ್ನ ಅದು ಡೆಡ್ ಅಂತಾನೆ ಹೇಳ್ತಾರೆ. ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ಇವಾಗ ನೋಡಿ ನಾವು ಬ್ಯಾಟ್ರಿ ಅಲ್ವಾ? ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಟ್ರಿಗೆ ಜೀವ ಇದೆಯಾ, ಜೀವ ಇಲ್ವಾ? ಚಾರ್ಜ್ ಆದ್ರೆ ವರ್ಕ್ ಆಗ್ತದೆ, ಇಲ್ಲದ್ರೆ ಡೆಡ್. ಇಲ್ಲ ಅಂದ್ರೆ ಡೆಡ್ ಅಲ್ವಾ? ನೋಡಿ ಅದಕ್ಕೆ ನಮಗ್ ಗೊತ್ತಿರೋ ಹಾಗೇನೆ ಅದಕ್ಕೆ ಜೀವ ಇಲ್ಲ, ಆದ್ರೂ ಸಹ ನಾವ್ ಅದನ್ನ ಅದ್ರ ಕೆಲಸ ಮಾಡ್ತಿಲ್ಲ ಅಂದ್ರೆ ನಾವ್ ಏನಂತೀವಿ? ಡೆಡ್ ಅಂತ ಹೇಳ್ತೀವಿ ಅಲ್ವಾ? ಸೊ ಇವಾಗ ಹೌದು. ಆ ಉಪ್ಪು ನೋಡ್ಲಿಕ್ಕೆ ಉಪ್ಪಿದ್ರೂ ಸಹ ಅದ್ರಲ್ಲಿ ಉಪ್ಪಿನ ಸಾರಾಂಶ ಇಲ್ಲ ಅಂತಂದ್ರೆ ಆ ಉಪ್ಪಿಗೆ ಏನು ಬೆಲೆ ಇಲ್ಲ ಅಲ್ವಾ? ಅಂದ್ರೆ ಅದರ ಒಂದು ಆ ಏನ್ ಹೇಳ್ತಾರೆ ಧರ್ಮ, ಅದರ ಧರ್ಮವನ್ನ ಅದು ಆಚರಿಸಿಲ್ಲ, ಅದು ನಿರ್ಜೀವ ವಸ್ತುವೇ ಆಗಿರ್ಬೋದು, ಅದರ ಧರ್ಮವನ್ನ ಅದು ಆಚರಿಸ್ತಾ ಇಲ್ಲ ಅಂತಂದ್ರೆ ಏನಂತ ಅರ್ಥ? ಸೊ ಅದು ಅದರ ಅಸ್ತಿತ್ವಕ್ಕೆ ಏನು ಬೆಲೆನೇ ಇಲ್ಲ ಅಲ್ವಾ? ಸೊ ಅದಕ್ಕೆ ಇವಾಗ ಉಪ್ಪೇ ಆಗ್ಲಿ ಅಥವಾ ಯಾವುದೇ ಒಂದು ವಸ್ತುವೇ ಆಗ್ಲಿ, ಅದು ತನ್ನ ಧರ್ಮವನ್ನ ಆಚರಿಸ್ಬೇಕಂತಂದ್ರೆ ಅಲ್ಲಿ ಏನಿರ್ಬೇಕು, ಯಾವ ಒಂದು ಅಂಶ ಮುಖ್ಯವಾಗತ್ತೆ? ಅದರ ಧರ್ಮಗುಣ. ಅದರ ಧರ್ಮವನ್ನ ಅದು ಆಚರಿಸ್ಬೇಕು ಅಂತಂದ್ರೆ ಆ ಪ್ರತಿಯೊಂದ್ರಲ್ಲೂ ಸಹ ಅಲ್ಲಿ ಭಗವಂತ ಪರಮಾತ್ಮ ರೂಪಿಯಾಗಿರ್ಬೇಕು. ನಾವೇನಂತ ತಿಳ್ಕೊಂಡಿದೀವಿ? ಪ್ರತಿ ಕಣ ಕಣದಲ್ಲೂ ಭಗವಂತ ಇದ್ದಾರೆ ಅಲ್ವಾ? ಚರಾಚರದಲ್ಲಿ. ಚರಾಚರ ವಸ್ತುಗಳಲ್ಲಿ ಕಣ ಕಣದಲ್ಲೂ ಸಹ ಭಗವಂತ ಇದ್ದಾರೆ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಸಹ ಭಗವಂತ ಇದ್ದಾರೆ. ಅವರು ಪರಮಾತ್ಮ ರೂಪಿಯಾಗಿ ಎಲ್ಲದರ ಒಳಗಡೆ ಕಣ ಕಣದಲ್ಲೂ ಅವರು ಎಂಟರ್ ಆಗ್ತಾರೆ ಅಲ್ವಾ? ಸೊ ಅದಕ್ಕೇನೆ ಅವರು ವಿಶ್ವದ ಪರಮ ಆತ್ಮ ಆಗಿದ್ದಾನೆ ಅವರು. ನಮ್ಗೆ ಗೊತ್ತಿರೋ ಹಾಗೇನೆ ಗರ್ಭೋದಕಶಾಹಿ ವಿಷ್ಣು ಈ ಬ್ರಹ್ಮಾಂಡದ ಪರಮಾತ್ಮ ಅಲ್ವಾ? ಮತ್ತೆ ಪ್ರತಿಯೊಂದು ಜೀವರಾಶಿ ಅಂದ್ರೆ ಚರಾಚರ ವಸ್ತುಗಳ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಕ್ಷೀರೋದಕಶಾಹಿ ವಿಷ್ಣು. ಪ್ರತಿಯೊಂದು ಜೀವರಾಶಿ ಮತ್ತೆ ನಿರ್ಜೀವ ವಸ್ತುಗಳ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು ಅಲ್ವಾ? ಇವಾಗ ಕ್ಷೀರೋದಕಶಾಹಿ ವಿಷ್ಣು ಅಲ್ಲಿ ಇಲ್ಲ ಅಂತಂದ್ರೆ ಆ ಒಂದು ವಸ್ತು ಅದು ನಿರ್ಜೀವವಾಗಿ ಹೋಗುತ್ತೆ, ಅದರ ಧರ್ಮವನ್ನು ಅದು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಪ್ರತಿಯೊಂದರ ಆತ್ಮ ಭಗವಂತ. ಅದು ಯಾವುದೇ ಒಂದು ಇರ್ಬೋದು, ವಿಶ್ವನೇ ಇರ್ಬೋದು, ಜೀವರಾಶಿಗಳಿರ್ಬೋದು, ಅಥವಾ ನಿರ್ಜೀವ ವಸ್ತುಗಳೇ ಇರ್ಬೋದು, ಎಲ್ಲದರ ಪರಮ ಆತ್ಮ. ಅದು ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ. ಪರಮಾತ್ಮ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾನೆ. ಅವನಿಗೆ ಹುಟ್ಟಿಲ್ಲ, ಅವನು ಪರಮ ಪದದಲ್ಲಿರುವ ಪ್ರಭುವಾಗಿದ್ದಾನೆ ಅಲ್ವಾ? ಅವನು ತನ್ನ ಗೋಲೋಕ ವೃಂದಾವನದಲ್ಲಿ ಪರಮ ಪ್ರಭು. ಬರೇ ಅವರು ಈ ಭೌತಿಕ ಪ್ರಪಂಚಕ್ಕೆ ಒಬ್ರೇ, ಅದು ಒಂದಕ್ಕೆ ಒಡೆಯ ಅಲ್ಲ, ಇಡೀ ಸೃಷ್ಟಿಗೆ ಒಡೆಯ ಅಲ್ವಾ? 3 ಭಾಗ ಆಧ್ಯಾತ್ಮಿಕ ಪ್ರಪಂಚ, 1 ಭಾಗ ಈ ಭೌತಿಕ ಪ್ರಪಂಚ ಏನಿದೆ, ಸಮಸ್ತ ಸೃಷ್ಟಿಗೆ ಅವರು ಪರಮ ಪ್ರಭುವಾಗಿದ್ದಾರೆ. ಅಂತವ್ರಿಗೆ ನಾನು ಗೌರವಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಇಲ್ಲಿ? ನಾವಿವಾಗ ಭಗವಂತನ ಬಗ್ಗೆ ಮಾತಾಡಿದ್ರೆ ಏನಂತಾರೆ ಜನಗಳು? ಸೊ ನೀವು ಕೃಷ್ಣ ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ, ಅವ್ನು ನಮ್ಗೆ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ? ಸೊ ಈ ತರ ನಿಮ್ಗೆ ಪ್ರಶ್ನೆನ ಕೇಳಿದ್ರೆ ನೀವೇನ್ ಹೇಳ್ತೀರಾ? ದೇವ್ರಿದನ್ನ ತೋರಿಸ್ತೀರಾ, ನೀವ್ ನೋಡಿದೀರಾ, ಅಥವಾ ದೇವ್ರನ್ನ ತೋರಿಸಿ ಅಂತಂದ್ರೆ ಏನ್ ಹೇಳ್ತೀರಾ? ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲ ಕಡೆ ಇದ್ದಾರೆ ಅಲ್ವಾ? ಸೊ ನಾವು ಅದನ್ನ ನೋಡುವಂತಹ ಅರ್ಹತೆನ ನಾವು ಪಡ್ಕೋಬೇಕು ಅಲ್ವಾ? ಸೊ ಅದಕ್ಕೆ ಭಗವಂತ ಏನು ಕಾಣಿಸ್ಕೋತಾರೆ ಅಷ್ಟೇನೆ, ಅವ್ರು ಎಲ್ಲಾ ಕಡೆ ಇರ್ತಾರೆ. ನಮ್ಗೆ ಅರ್ಹತೆ ಬಂದಾಗ ಅವರು ನಮ್ಮ ಮುಂದೆ ಅವರು ಕಾಣಿಸ್ಕೋತಾರೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಏನ್ ಹೇಳ್ತಾರೆ? ಹೇಗೆ ನಾವು ಕಾಣ್ಲಿಕ್ಕೆ ಸಾಧ್ಯ ಭಗವಂತನನ್ನ? ಹೇಗೆ ಕಾಣ್ಲಿಕ್ಕೆ ಸಾಧ್ಯ? ಭಕ್ತಿಯಿಂದ. ಭಕ್ತಿಯಿಂದ ಅಲ್ವಾ? ಸೊ ಶರಣಾಗತ ಭಕ್ತಿ ಆಗ್ಬೇಕು. ಒಂದೇ ಇರೋದು. ನಾವು ಭಗವಂತನಿಗೆ ಭಗವಂತನಿಗೆ ಶರಣಾಗತ. ಶರಣಾಗತರಾದ್ರೆ ಮಾತ್ರ ನಮ್ಗೆ ಭಗವಂತ ಅವರು ಏನ್ ಮಾಡ್ತಾರೆ? ನಮ್ಗೆ ಕಾಣಿಸ್ಕೋತಾರೆ ಅಲ್ವಾ? ಸೊ ಅದ್ರ ಶ್ಲೋಕ ಯಾವ್ದಿದೆ? ನಾವೆಷ್ಟೇ ಪ್ರಯತ್ನ ಪಟ್ರು ಭಗವಂತ ಕಾಣಿಸ್ಕೋತಾರ? ನಾವು ಪ್ರಯತ್ನವನ್ನ ಮಾಡ್ಬೇಕಷ್ಟೇನೆ. ಅದು ಭಗವಂತನ ಕೃಪಾ ಕಟಾಕ್ಷ ಅವ್ರು ನಮ್ಗೆ ಕಾಣಿಸ್ಕೊಳೋದು ಅಲ್ವಾ? ಸೊ ಅದಕ್ಕೆ ನಮ್ಗೆ ಯಾವ ಶ್ಲೋಕವನ್ನ ಹೇಳ್ತಾರೆ ಭಕ್ತಿ ರಸಾಮೃತ ಸಿಂಧುವಲ್ಲಿ? ಹತ ಕೃಷ್ಣ ನಾಮಾದೀನಾ ಭವೇದ್ ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೈಃ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಅಧಃ. ಸ್ವಯಂ ಏವ, ಅವ್ರೇ ಕಾಣಿಸ್ಕೋಬೇಕು. ನಾವೆಷ್ಟೇ ಅವ್ರನ್ನ ಒತ್ತಾಯ ಪೂರ್ವಕವಾಗಿ ನಾವು ಅವ್ರನ್ನ ಕಾಣಿಸ್ಕೋ ಕೃಷ್ಣ ಅಂದ್ರೆ ಆಗೋದಿಲ್ಲ. ನಾವು ಪ್ರಯತ್ನ ಮಾಡ್ಬೇಕಷ್ಟೇ. ನಾವ್ ಇವಾಗ ದಾಮೋದರ ಲೀಲೆಯಲ್ಲಿ ನಾವೇನ ನೋಡಿದೀವಿ ಅದನ್ನೇ ನಾವು ತಿಳ್ಕೊತಾ ಇರೋದು. ದಾಮೋದರ ಲೀಲೆಯಲ್ಲಿ ಏನನ್ನ ತಿಳ್ಕೊಂಡ್ವಿ ನಾವು? ಹರೇ ಕೃಷ್ಣ. ದಾಮೋದರ ಲೀಲೆಯಿಂದ ಏನ್ ತಿಳ್ಕೊಂಡ್ವಿ ನಾವು? ಹರೇ ಕೃಷ್ಣ ಮಾತಾಜಿ. ಹೇಳಿ ಮತ್ತೆ. ದಾಮೋದರ ಲೀಲೆಯಲ್ಲಿ ನಾವು
ಮೋಕ್ಷನೂ ಬೇಡ. ಅದು ದಾಮೋದರ ಕುಬೇರನ ಆರತಿಯಲ್ಲಿ ಕುಬೇರನ ಇಬ್ಬರು ಮಕ್ಕಳಿಗೂ ಶಾಪ ಸಿಕ್ಕಿರ್ತದೆ. ಹಾ ಮತ್ತಾಜಿ, ಬಟ್ ನಾನು ಏನ್ ಕೇಳ್ತೀನಿ ಅಂದ್ರೆ, ಯಶೋಧ ಮಾತೆ ಕೃಷ್ಣನನ್ನ ಹಗದಿಂದ ಕಟ್ಟಾಕ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಅಲ್ವಾ? ಅದು ಹಗ್ಗದ ಉದ್ದವನ್ನ ಎಷ್ಟು ಹೆಚ್ಚಿಸ್ಕೊಂಡು ಹೋದ್ರೂ ಸಹ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ. ಅದು ಅಲ್ವಾ? ಆದ್ರೆ ಅವಳು ಪ್ರಯತ್ನವನ್ನ ಬಿಡ್ತಾಳ? ಅವಳು ಬಿಡುದಿಲ್ಲ. ಹಾ ಅಲ್ವಾ? ಎಲ್ಲ ಹಗ್ಗಗಳು, ಎಷ್ಟು ಹಗ್ಗಗಳಿದೆಯೋ ಆ ವೃಂದಾವನದಲ್ಲಿ ಎಲ್ಲ ಹಗ್ಗವನ್ನು ತಗೊಂಬಂದವಳು ಉದ್ದ ಜಾಸ್ತಿ ಮಾಡ್ಕೊಂಡವಳು ಕೃಷ್ಣನ ಕಟ್ಟಾಕ್ಲಿಕ್ಕೆನೆ ಅವಳು ನೋಡ್ತಾಳೆ. ಅಂದ್ರೆ ಪ್ರಯತ್ನವನ್ನ ಅವಳು ಬಿಡೋದೇ ಇಲ್ಲ ಅಲ್ವಾ? ಯಾವಾಗ ಕಟ್ಟಾಕ್ಲಿಕ್ಕೆ ಆಯ್ತು? ಯಾವಾಗ ಕೃಷ್ಣ ಕೃಪೆಯನ್ನ ತೋರಿಸ್ತಾರೆ, ಕೃಪೆಯನ್ನು ಒಪ್ಕೋತಾರೆ, ಹೌದು, ಅವಾಗ್ಲೇ ಆಗೋದು. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನಾವು ನಮ್ ಕಡೆಯಿಂದ ಪ್ರಯತ್ನವನ್ನ ಮಾಡ್ಬೇಕು. ಆದ್ರೆ ಕಾಣಿಸ್ಕೊಳೋದು ಆ ಕೃಪೆ, ಅದು ಭಗವಂತನಿಗೆ ಬಿಟ್ಟಿರೋದು, ಭಗವಂತನ ಇಚ್ಛೆ ಅದು. ನಾವು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನಾನು ಸೂರ್ಯನನ್ನ ನೀನು ಇವಾಗ ಉದಯಿಸು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ತರ ನಾವು ಕೃಷ್ಣನನ್ನ ನಾವು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಯತ್ನವನ್ನ, ನಮ್ಮ 100% ಪ್ರಯತ್ನವನ್ನ ನಾವು ಕೊಡ್ಬೇಕಾಗತ್ತೆ. ಆಗ ಭಗವಂತ ಅವರು ಸ್ವಯಂ ಏವ ಸ್ಫುರುತಿ ಅದ, ಅವ್ರು ನಮ್ಗೆ ಕಾಣಿಸ್ಕೊತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ಭಕ್ತಿ ಯೋಗದಿಂದ ನಾವು ಭಗವಂತನನ್ನ ನಾವು ಕಾಣ್ಬೇಕು ಅಲ್ವಾ? ಭಕ್ತಿಯಲ್ಲಿ ಇವಾಗ ನವವಿಧ ಭಕ್ತಿ ಇದೆ. ಸೊ ಅದು ಶುರುವಾಗದೆ ಶ್ರವಣದಿಂದ ಅಲ್ವಾ? ನಾವು ಭಗವಂತನ ಬಗ್ಗೆ ಕೇಳ್ತಾ 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 ಸೊ ನಮ್ಮ ಇಂದ್ರಿಯಗಳು ಯಾವಾಗ ಅದು ಪರಿಶುದ್ಧವಾಗುತ್ತೋ ಆಗ ಅವ್ರು ನಮ್ಗೆ ಪ್ರಕಟಗೊಳ್ತಾರೆ ಅವರು ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರಿಗೂ ಸಹ ಎಷ್ಟು ಜನ ಈ ಪ್ರಶ್ನೆಯನ್ನ ಕೇಳಿದ್ರು ಅಲ್ವಾ? ಸೊ ನೀವು ಫಸ್ಟ್ ಯು ಡಿಸೈರ್ ದೆನ್ ಡಿಸೈರ್ ಅಂತ ಹೇಳ್ತಾ ಇದ್ರು ಪ್ರಭುಜಿ. ಅಂದ್ರೆ ಪ್ರಭುಪಾದರವರು ಯಾವಾಗ್ಲೂ ಹಾಗೆ ಹೇಳ್ತಾ ಇದ್ದಿದ್ದು ಅಲ್ವಾ? ಫಸ್ಟ್ ಡಿಸೈರ್, ನೀನು ಅರ್ಹತೆ ಪಡ್ಕೋ, ಆಮೇಲೆ ಡಿಸೈರ್, ನೀನ್ ಆಸೆ ಬೆಳೆಸ್ಕೋ ಅಂತ ಹೇಳ್ತಾರೆ. ಅರ್ಹರಾದ್ರೆ ನಾವು ಅದಕ್ಕೆ ತಕ್ಕನಾದ ಆಸೆನ ನಾವು ಬೆಳೆಸ್ಕೋಬಹುದು. ಇವಾಗ ನನಗೆ ಒಬ್ಬ ರಾಜನಾಗ್ಲಿಕ್ಕೆ ನನಗೆ ಅರ್ಹತೆನೇ ಇಲ್ಲ ಅಂದ್ರೆ ನಾನು ರಾಜನಾಗ್ಬೇಕು ಅಂತ ಇಚ್ಛೆ ಪಟ್ರೆ ಹೇಗೆ ಸಾಧ್ಯ ಅಲ್ವಾ? ಇಲ್ಲೇ ಒಂದು ಪ್ರೈಮ್ ಮಿನಿಸ್ಟರ್ ನನ್ನ ನೋಡ್ಬೇಕಂದ್ರೆ ನನಗೆ ಆಗೋದಿಲ್ಲ. ನನಗೆ ಏನ್ ಅರ್ಹತೆ ಇಲ್ಲ ಅಲ್ವಾ? ಇನ್ನ ಆ ದೇವೋತ್ತಮ ಪರಮಪುರುಷನ ನೋಡ್ಲಿಕ್ಕೆ ನಮ್ಗೆ ಏನ್ ಅರ್ಹತೆ ಇದೆ ಅಲ್ವಾ? ಇವಾಗ ನಾವು ಇರುವಂತಹ ಈ ಭೌತಿಕ ಕಣ್ಣುಗಳಿಂದ, ಈ ಒಂದು ಕಲ್ಮಶವಾಗಿರುವಂತಹ ಹೃದಯದಿಂದ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೋಡಿ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಗಜೇಂದ್ರನಿಗೆ ಗೊತ್ತಾಗಿದೆ ಯಾರು ಸೃಷ್ಟಿಕರ್ತ ಅಂತ. ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಯಾವುದೇ ಒಂದು ಡೌಟ್ ಇಲ್ಲ ಸೃಷ್ಟಿಕರ್ತ ಯಾರು ಅಂತ ಹೇಳ್ಬಿಟ್ಟು. ಒಬ್ನೇ ಇರ್ಬೇಕು, ಅದು ದೇವೋತ್ತಮ ಪರಮ ಪುರುಷ. ಈ ಸೃಷ್ಟಿಯನ್ನ ಮಾಡಿದವನು, ಈ ಸೃಷ್ಟಿಗೆ ಬೇಕಾಗಿರೋ ಎಲ್ಲವನ್ನ ಒದಗಿಸಿರೋನು, ಎಲ್ಲ ಸಾಮಗ್ರಿಗಳನ್ನ ಒದಗಿಸಿರೋನು, ಮತ್ತೆ ತಾನೇ ಈ ಒಂದು ಸೃಷ್ಟಿಯ ಭಾಗವಾಗಿದ್ದಾರೆ. ತಾನೇ ಈ ಒಂದು ಸೃಷ್ಟಿಯ ಭಾಗವಾಗಿದ್ರು ಸಹ ಅವರು ಆ ಸೃಷ್ಟಿಯಿಂದ ಹೊರಗಡೆ ಇದ್ದಾರೆ ಅಲ್ವಾ? ಇದನ್ನ ನಾನು ಎಷ್ಟೊಂದ್ಸತಿ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ನಾವಿವಾಗ ಅಡಿಗೆ ಮನೆಯಲ್ಲಿ ನಾವಿವಾಗ ಏನಾದ್ರೂ ಒಂದು ಅಡಿಗೆಯನ್ನ ಮಾಡಿದ್ರೆ ನಾವೇ ಮಾಡೋದು ಅಡಿಗೆಯನ್ನ, ಆದ್ರೆ ನಾವು ಅಡಿಗೆಯ ಭಾಗವಾಗಿ ಉಳಿಯೋದಿಲ್ಲ, ನಾವು ಅಡಿಗೆಯಿಂದ ಪ್ರತ್ಯೇಕವಾಗಿರ್ತೀವಿ ಅಲ್ವಾ? ಅಡಿಗೆ ನಮ್ಮ ಸೃಷ್ಟಿ, ಆದ್ರೆ ಆ ಅಡಿಗೆಯ ಯಾವುದೇ ಒಂದು ಪದಾರ್ಥದಲ್ಲಿ ನಾವಿಲ್ಲ ಅಲ್ಲಿ. ಅದೇ ತರನೇ ಭಗವಂತ ಈ ಭೌತಿಕ ಬ್ರಹ್ಮಾಂಡವನ್ನ ಅವರು ಸೃಷ್ಟಿ ಮಾಡ್ತಾರೆ, ಆದ್ರೆ ಅದರಿಂದ ಅವರು ಹೊರಗಡೆ ಉಳಿತಾರೆ. ಅದನ್ನೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವವನು, ಆದ್ರೆ ಬ್ರಹ್ಮಾಂಡದ ಅಭಿವ್ಯಕ್ತಿಯ ವ್ಯಾಪ್ತಿಯ ಒಳಗಡೆ ಇಲ್ಲದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಸೊ ಈ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಸಾಮಗ್ರಿಯನ್ನ ಅವನು ಒದಗಿಸಿದಾನೆ, ತಾನೇ ಸಾಮಗ್ರಿಯಾಗಿದ್ದಾನೆ, ಮತ್ತೆ ಅವನು ಶಾಶ್ವತವಾಗಿ ಇರುವಂತವನು, ಮತ್ತೆ ಬ್ರಹ್ಮಾಂಡದ ಅಭಿವ್ಯಕ್ತಿಯ ವ್ಯಾಪ್ತಿಯ ಒಳಗಡೆ ಇಲ್ಲದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಇದನ್ನ ಪ್ರಭುಪಾದ ನಮಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಸೊ ಭಗವಂತನೇ ಇದನ್ನ ಸೃಷ್ಟಿ ಮಾಡಿದ್ರು ಸಹ ಅವನು ಆ ಒಂದು ಬ್ರಹ್ಮಾಂಡದ ವ್ಯಾಪ್ತಿಯಿಂದ ಅವರು ಹೊರಗಡೆ ಇದ್ದಾರೆ. ಸೊ ಇಂತಹ ದೇವೋತ್ತಮ ಪರಮ ಪುರುಷನಿಗೆ ಅವರು ಗೌರವಪೂರ್ವಕ ನಮಸ್ಕಾರಗಳನ್ನ ಗಜೇಂದ್ರ ಮಾಡ್ತಾ ಇದ್ದಾರೆ. ಮತ್ತೆ ಭಕ್ತಿ ಜೀವನದ ಪ್ರಾರಂಭ ಅಂತಂದ್ರೆ ಏನು ಅಂತಂದ್ರೆ, ನಾವು ಭಗವಂತನಿಗೆ ನಾವು ಅವರ ಅಸ್ತಿತ್ವವನ್ನ ಒಪ್ಕೊಳ್ಳೋದು. ಇಲ್ಲಾಂದ್ರೆ ನಾವ್ ಯಾವ ತರ ಮನಸ್ಥಿತಿಲಿ ಇರ್ತೀವಿ, ನಾನೇ ಒಡೆಯ, ನಾನೇ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದೀನಿ, ಈ ಎಲ್ಲ ಪ್ರಕೃತಿ ಇರೋದೇ ನನ್ನ ಒಂದು ಸಂತೋಷಕ್ಕೋಸ್ಕರ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಯಾವಾಗ ನಾವು ಆ ಭಗವಂತನ ಅಸ್ತಿತ್ವವನ್ನ ನಾವು ಒಪ್ಕೋತೀವೋ, ದೇವೋತ್ತಮ ಪರಮಪುರುಷ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಸೊ ನಾವು ಅವನ ದಾಸರು ಅಂತ ಯಾವಾಗ ನಾವು ಆ ಜ್ಞಾನವನ್ನ ಪಡ್ಕೋತೀವೋ ಆವಾಗ ನಮ್ಮ ಭಕ್ತಿ ಜೀವನ ಆರಂಭ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ನಮ್ಗೆ ಮುಖ್ಯವಾಗಿ ಗೊತ್ತಾಗಿರೋದು ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಗಜೇಂದ್ರನಿಗೆ ಗೊತ್ತಿದೆ ಅಲ್ವಾ? ಸೊ ಇವಾಗ ನಾವು ಡೌಟ್ ಪಡ್ತೀವಿ, ಸೃಷ್ಟಿಕರ್ತ ಯಾರು? ಇದೆಲ್ಲ ಸಹಜವಾಗಿ ಆಗ್ಬಿಟ್ಟಿದೆ, ಪ್ರಕೃತಿ ಹಾಗೆ ಬಂದ್ಬಿಟ್ಟಿದೆ, ಅಂದ್ರೆ ಏನು ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ರಾಸಾಯನಿಕ ಸಂಯೋಜನೆಯಿಂದ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಅಥವಾ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗಿದೆ, ಮತ್ತೆ ಈ ಜೀವರಾಶಿಗಳೆಲ್ಲನೂ ಸಹ ವಿಕಸನ ಹೊಂತ ಹೋಗಿದೆ, ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿ, ಈ ತರ ಮಂಗನಿಂದ ಮಾನವ ತರ ವಿಕಸನ ಹೊಂತ ಹೋಗಿದೆ ಅಂತ ನಾವು ಅನ್ಕೊಂಡಿದೀವಿ, ನಮ್ಮ ಸೈನ್ಸ್ ಅನ್ಕೊಂಡಿದೀವಿ ಅಲ್ವಾ? ಆದ್ರೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಗಜೇಂದ್ರನ ಪ್ರಾರ್ಥನೆಯಿಂದ ಗೊತ್ತಾಗ್ತಾ ಇದೆ. ಇವಾಗ 27ನೇ ಶ್ಲೋಕಕ್ಕೆ ಹೋಗೋಣ. ಯೋಗರಂದಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋ ಅಸ್ಮ್ಯಹಂ
ಯೋಗರಂದಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋ ಅಸ್ಮ್ಯಹಂ ಯೋಗರಂದಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋ ಅಸ್ಮ್ಯಹಂ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಯೋಗರಂದಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋ ಅಸ್ಮ್ಯಾಹಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಇನ್ನೊಬ್ರು ಯಾರಾದ್ರೂ ಓದಿ. ಶ್ಲೋಕ 27. ಯೋಗರಂತಿದ ಕರ್ಮಾಣೋ ಯೋಗಿ ಹೃದಿ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಬ್ರು ಯಾರಾದ್ರೂ ಓದಿ. ಓಕೆ, ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನ ಓದಿ. ಓದ್ಲೆ ಮಾತಾಜಿ. ಓದಿ ಯೋಗ ಮಾತಾಡಿ. ಯೋಗರಂದಿತ ಕರ್ಮಾಣ, ಭಕ್ತಿಯೋಗದಿಂದ ಕಾಮ್ಯಕರ್ಮಗಳ ಪ್ರಕ್ರಿಯೆಗಳು ದಹಿಸಲ್ಪಟ್ಟ ವ್ಯಕ್ತಿಗಳ ಹೃದಯಾಂತರಾಳದಲ್ಲಿ ಯೋಗ ವಿಭಾವಿತೆ ಪೂರ್ಣ ಸ್ವಚ್ಛ ಮತ್ತು ಶುದ್ಧವಾದ ಯೋಗಿನಃ ಸಮರ್ಥರಾದ ಯೋಗಿಗಳು ಯಾವ ದೇವೋತ್ತಮ ಪುರುಷನನ್ನು ಪ್ರಪಶ್ಯಂತಿ ಸಾಕ್ಷಾತ್ತಾಗಿ ಕಾಣುತ್ತಾರೆ. ಯೋಗ ಈಶಂ ಸಕಲ ಯೋಗಿಗಳ ಒಡೆಯನಾದ ದೇವೋತ್ತಮ ಪರಮ ಪುರುಷನಿಗೆ ಅವನಿಗೆ ನತಃ ಅಸ್ಮಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಹಂ ನಾನು. ಅನುವಾದ ಓದ್ಬೇಕಾ ಮಾತಾಜಿ? ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ ಓದಿ ಮಾತಾಜಿ. ಪರಮ ಪುರುಷನಿಗೆ ಪರಮಾತ್ಮನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅವನು ಸಕಲ ಯೋಗ ಸಿದ್ಧಿಯ ಒಡೆಯ. ಭಕ್ತಿಯೋಗದ ಆಚರಣೆಯಿಂದ ಕಾಮ್ಯಕರ್ಮಗಳ ಪ್ರತಿಕ್ರಿಯೆಯಿಂದ ಸಂಪೂರ್ಣವಾಗಿ ಶುದ್ಧರಾಗಿ ವಿಮುಕ್ತರಾದ ಪರಿಪೂರ್ಣ ಯೋಗಿಗಳು ಅವನನ್ನು ಹೃದಯಾಂತರಾಳದಲ್ಲಿ ಕಾಣುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಭಾವಾರ್ಥವನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆನೆಗಳ ರಾಜನಾದ ಗಜೇಂದ್ರನು ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸಿದವನು ಮತ್ತು ಅದರ ಸಾಮಗ್ರಿಗಳನ್ನು ಒದಗಿಸಿದವನು ಯಾರೋ ಒಬ್ಬನಿರಬೇಕು ಎಂದು ಸರಳವಾಗಿ ಒಪ್ಪಿಕೊಂಡಿದ್ದನು. ಇದನ್ನು ಪ್ರತಿಯೊಬ್ಬನು ಒಪ್ಪಿಕೊಳ್ಳಲೇಬೇಕು. ಕಟ್ಟ ನಾಸ್ತಿಕನು ಕೂಡ ಒಪ್ಪಿಕೊಳ್ಳಬೇಕು. ಹಾಗಾದರೆ ಭಕ್ತರಲ್ಲದವರು ಹಾಗೂ ನಾಸ್ತಿಕರು ಇದನ್ನು ಏಕೆ ಒಪ್ಪಿಕೊಳ್ಳುವುದಿಲ್ಲ? ಇದಕ್ಕೆ ಕಾರಣವೇನೆಂದರೆ ಅವರು ತಮ್ಮ ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆಗಳಿಂದ ಕಲುಷಿತಗೊಂಡಿದ್ದಾರೆ. ಒಂದಾದ ಮೇಲೊಂದರಂತೆ ಕೈಗೊಂಡ ಕಾಮ್ಯ ಕರ್ಮಗಳಿಂದ ಹೃದಯದಲ್ಲಿ ಸಂಚಯನಗೊಂಡ ಕಲ್ಮಶಗಳಿಂದ ವ್ಯಕ್ತಿಯು ತುಂಬಾ ಮೊದಲು ವಿಮುಕ್ತನಾಗಬೇಕು. ಭಕ್ತಿ ಯೋಗವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಈ ಕಲ್ಮಶವನ್ನು ತೊಳೆದುಕೊಳ್ಳಬೇಕು. ಯೋಗರಂದಿತ ಕರ್ಮಾಣ ಲೌಕಿಕ ಪ್ರಕೃತಿಯ ತಮೋಗುಣ ಮತ್ತು ರಜೋಗುಣಗಳಿಂದ ಆವೃತನಾಗಿರುವವರೆಗೆ ಪರಮ ಪ್ರಭುವನ್ನು ಅರಿತುಕೊಳ್ಳುವ ಸಂಭವವಿಲ್ಲ. ತದಾ ರಜೋಸ್ತಮೋ ಭಾವ ಕಾಮಲೋಭದ ಯಶ್ಚಯೇ. ವ್ಯಕ್ತಿಯು ತಮೋಗುಣ ಮತ್ತು ರಜೋಗುಣಗಳಿಂದ ಮುಕ್ತನಾದಾಗ ಅತ್ಯಂತ ಅಧಮ ಗುಣಗಳಾದ ಕಾಮ ಲೋಭಗಳಿಂದ ಮುಕ್ತನಾಗುತ್ತಾನೆ. ಈಚಿನ ದಿನಗಳಲ್ಲಿ ಜನರು ತಮ್ಮ ಕಾಮೇಚ್ಛೆಗಳನ್ನು ಹಾಗೂ ದುರಾಸೆಯನ್ನು ಬೆಳೆಸಿಕೊಳ್ಳಲು ಉತ್ತೇಜನ ನೀಡುವ ಹಲವಾರು ಯೋಗ ಶಾಲೆಗಳಿವೆ. ಆದುದರಿಂದ ಯೋಗಾಭ್ಯಾಸವೆಂದು ಹೇಳಿಕೊಳ್ಳುವ ಇವುಗಳ ಬಗೆಗೆ ಜನರು ಬಹಳ ಉತ್ಸುಕರಾಗಿದ್ದಾರೆ. ಆದರೆ ನಿಜವಾದ ಯೋಗಾಭ್ಯಾಸವನ್ನು ಇಲ್ಲಿ ವರ್ಣಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ 13ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಎಂದು ಅಧಿಕೃತವಾಗಿ ಹೇಳಲಾಗಿದೆ. ಸದಾ ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳನ್ನು ಧ್ಯಾನ ಮಾಡುವವನೇ ಯೋಗಿ. ಬ್ರಹ್ಮ ಸಂಹಿತೆಯಲ್ಲೂ ಇದನ್ನು ದೃಢೀಕರಿಸಲಾಗಿದೆ. 5ನೇ ಅಧ್ಯಾಯ 38ನೇ ಶ್ಲೋಕ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು
ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣ ಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅಚಿಂತ್ಯ ಗುಣ ಸ್ವರೂಪನು ಶ್ಯಾಮ ಸುಂದರನು ಸ್ವಯಂ ಕೃಷ್ಣನೂ ಆದ ಆದಿಪುರುಷ ಗೋವಿಂದನನ್ನು ನಾನು ಆರಾಧಿಸುತ್ತೇನೆ. ಶುದ್ಧ ಭಕ್ತರು ಪ್ರೇಮಾಂಜನದ ಲೇಪವಿರುವ ಭಕ್ತಿಯ ಕಣ್ಣುಗಳಿಂದ ಅವನನ್ನು ತಮ್ಮ ಹೃದಯಾಂತರಾಳದಲ್ಲಿ ಕಾಣುತ್ತಾರೆ. ಭಕ್ತಿ ಯೋಗಿಯು ಶ್ಯಾಮ ಸುಂದರನನ್ನು ಅಂದರೆ ಕೃಷ್ಣವರ್ಣ ಕಾಂತಿಯುಕ್ತನಾದ ಸುಂದರ ಶ್ರೀಕೃಷ್ಣನನ್ನು ನಿರಂತರವಾಗಿ ಕಾಣುತ್ತಾನೆ. ಆನೆಗಳ ರಾಜನಾದ ಗಜೇಂದ್ರನು ತಾನು ಸಾಮಾನ್ಯ ಪ್ರಾಣಿಯೆಂದು ಭಾವಿಸುವುದರಿಂದ ಪ್ರಭುವನ್ನು ನೋಡಲು ತಾನು ಅನರ್ಹ ಎಂದು ಚಿಂತಿಸಿದನು. ದೈನ್ಯ ಭಾವದಿಂದ ಅವನು ಯೋಗ ಸಾಧನೆಯನ್ನು ಮಾಡಲಾರೆನೆಂದು ಭಾವಿಸಿದೆನು. ಅಂದರೆ ದೈಹಿಕವಾಗಿ ಪಶುಗಳಂತಿರುವವರು, ಪ್ರಜ್ಞೆಯಲ್ಲಿ ಪರಿಶುದ್ಧ ಇಲ್ಲದವರು ಹೇಗೆ ತಾನೇ ಯೋಗ ಅಭ್ಯಾಸ ಮಾಡಬಲ್ಲರು? ಈಗಿನ ಕಾಲದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದವರು, ತತ್ವಜ್ಞಾನದ ಅರಿವಿಲ್ಲದವರು, ಧರ್ಮ ತತ್ವಗಳನ್ನು ಅಥವಾ ವಿಧಿ ನಿಯಮಗಳನ್ನು ಅನುಸರಿಸಿದ ಜನರು ಇದ್ದಾರೆ. ಇಂಥವರು ಕೂಡ ತಾವು ಯೋಗಿಗಳೆಂದು ಸೋಗು ಹಾಕುತ್ತಾರೆ. ಯೋಗ ಸಾಧನೆಯಲ್ಲಿ ಇದೊಂದು ಮಹತ್ತರ ಪ್ರತಿಕ್ರಮವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಧನ್ಯವಾದಗಳು ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ಯೋಗರಂದಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋ ಅಸ್ಮ್ಯಹಂ. ಇವಾಗ ಇಂದಿನ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ಇವಾಗ ಸೃಷ್ಟಿಕರ್ತ ಯಾರು? ಇವಾಗ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ರು ನಮ್ಗೆ ಅಲ್ವಾ. ಎಷ್ಟೋ ಜನ ಪ್ರಶ್ನೆನ ಕೇಳ್ತಾರೆ, ಅಲ್ಲೋ ದೇವ್ರು ಎಲ್ಲಿದ್ದಾನೆ ಅಂತ ತೋರಿಸಿ ನಮ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ನಮ್ಗೆ ಅದಕ್ಕೆ ಒಂದು ಉತ್ತರವನ್ನ ನಮ್ಗೆ ಇಲ್ಲಿ ಮತ್ತೆ ನಮ್ಗೆ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? ದೇವ್ರು ಎಲ್ಲ ಸರ್ವವ್ಯಾಪಿ ಅಲ್ವಾ, ಇವರು ಎಲ್ಲ ಕಡೆ ಇದ್ದಾರೆ, ಚರಾಚರ ವಸ್ತುಗಳಲ್ಲೂ ಅವ್ರು ಇದ್ದಾರೆ. ಆದ್ರೂ ಸಹ ನಮ್ಗೆ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಿಲ್ಲ ಅಂತಂದ್ರೆ ನಾವು ಅಷ್ಟು ಅಪರಿಶುದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಯಾವಾಗ ಪರಿಶುದ್ಧರಾಗ್ತೀವೋ ಆಗ ನಮ್ಗೆ ಹೃದಯಾಂತರಾಳದಲ್ಲಿ ನಾವು ಭಗವಂತನನ್ನ ನಾವು ಕಾಣ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಹೇಗೆ ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಭಕ್ತಿಯೋಗದ ಆಚರಣೆಯಿಂದ. ಭಕ್ತಿಯೋಗದಿಂದ ಮಾತ್ರವೇ ನಾವು ನಮ್ಮಲ್ಲಿರುವಂತಹ ಹೃದಯದಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ನಾವು ಹೋಗ್ಲಾಡ್ಸ್ಕೋಬಹುದು ಅಲ್ವಾ. ನಮ್ಗೆ ಕಲಿಯುಗಕ್ಕೆ ಕೊಟ್ಟಿರುವಂತಹ ಈ ಭಕ್ತಿ ಯೋಗದ ಆಚರಣೆ ಯಾವುದು? ನಾಮ ಜಪ ಮಾತಾಜಿ. ಅಲ್ವಾ, ಸಂಕೀರ್ತನ ಯಜ್ಞ. ಸಂಕೀರ್ತನ ನಮ್ಗೆ ಯಜ್ಞ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಚೇತೋದರ್ಪಣ ಮಾರ್ಜನಂ ಮಾರ್ಜನಂ. ಅಲ್ವಾ. ಸೊ ನಮ್ಮ ಈ ಒಂದು ಮನಸ್ಸನ್ನ ಒಂದು ಕನ್ನಡಿಯನ್ನ ನಾವು ಹೇಗೆ ಪರಿಶುದ್ಧ ಮಾಡ್ಕೋಬಹುದು ಅಂತಂದ್ರೆ ಈ ಸಂಕೀರ್ತನ ಯಜ್ಞದಿಂದ ನಾವು ಪರಿಶುದ್ಧ ಮಾಡ್ಕೋಬಹುದು. ಆಗ ಅಷ್ಟೇ ನಮ್ಗೆ ಭಗವಂತ ಇರುವಿಕೆ ನಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಭಕ್ತಿಯೋಗದ ಆಚರಣೆಯಿಂದ ನಾವೇನ್ ಮಾಡ್ಬೇಕು? ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆಯಿಂದ ಸಂಪೂರ್ಣವಾಗಿ ಶುದ್ಧರಾಗ್ಬೇಕು ಅಲ್ವಾ. ನಮ್ಗೆ ನಾವೆಷ್ಟೊಂದು ಅಂದ್ರೆ ನಮ್ಗೊಂದು ದೇಹ ಇದೆ ಅಂದ್ಮೇಲೆ ನಾವು ಆತ್ಮ, ನಮ್ಗೆ ದೇಹ ಇದೆ ಅಂದ್ಮೇಲೆ ನಾವು ಒಂದು ಚಟುವಟಿಕೆಯಿಂದ ನಾವು ಯಾವಾಗ್ಲೂ ಕೂಡಿರ್ತೀವಿ. ಆದ್ರೆ ಆ ಚಟುವಟಿಕೆಗಳೆಲ್ಲ ಯಾವ ತರ ಇರುತ್ತೆ ಅಂತಂದ್ರೆ ನಾವು ನಮ್ಮ ಇಂದ್ರಿಯ ಸುಖದ ಕಡೆನೇ ಅದು ಇರುತ್ತೆ ಅಲ್ವಾ. ಸೊ ಅದಕ್ಕೆ ಇಂತಹ ಒಂದು ಕಾಮ್ಯ ಕರ್ಮಗಳು ಅಂದ್ರೆ ನಮ್ಗೆ ಏನೋ ಒಂದು ಪ್ರತಿಫಲವನ್ನ ಬಯಸುವಂತಹ ಒಂದು ಕರ್ಮಗಳನ್ನ ನಾವು ಅದರಿಂದ ನಾವು ಹೊರಗಡೆ ಬರ್ತೀವೋ, ಯಾವಾಗ ನಮ್ಮ ಇಂದ್ರಿಯಗಳನ್ನ ಆ ಋಷಿಕೇಶನ ಸೇವೆಯಲ್ಲಿ ನಾವು ತೊಡಗಿಸ್ತೀವೋ ಆಗ ನಮ್ಮ ಆ ಹೃದಯ ಅದು ಪರಿಶುದ್ಧವಾಗತ್ತೆ. ಆಗ ನಮ್ಗೆ ಆ ಹೃದಯಾಂತರಾಳದಲ್ಲಿ ಇರುವಂತಹ ಆ ಭಗವಂತನ ಆ ಇರುವಿಕೆ ನಮ್ಗೆ ಗೊತ್ತಾಗತ್ತೆ, ನಾವು ನೋಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಗಜೇಂದ್ರನಿಗೆ ಗೊತ್ತಾಗಿದೆ ಈಗ ಈ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರೋರು ಯಾರೋ ಒಬ್ನಿದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಇದು ತನ್ನಷ್ಟಕ್ಕೆ ತಾನೇ ಬಂದಿದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇಲ್ಲ ಅಲ್ವಾ. ಅದನ್ನ ಸರಳವಾಗಿ ಅವನು ಒಪ್ಕೋತಾ ಇದ್ದಾನೆ. ಹೇಗೆ ಇವಾಗ ಗಜೇಂದ್ರ ಒಪ್ಕೊಂಡಿದಾರೋ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವಂತಹ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಸಹ ಸರಳವಾಗಿ ನಾವು ಒಪ್ಕೋಬೇಕು. ಸೊ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಎಷ್ಟೊಂದ್ ಜನ ಅದನ್ನ ಒಪ್ಕೋತಾ ಇಲ್ಲ. ಅಭಕ್ತರು, ನಾಸ್ತಿಕರು ಅವರೆಲ್ಲ ಇದನ್ನ ಒಪ್ಕೋತಾ ಇಲ್ಲ. ಯಾಕೆ ಒಪ್ಕೋತಾ ಇಲ್ಲ ಅಂತಂದ್ರೆ ಅವರು ತಮ್ಮನ್ನ ತಾವು ಕಾಮ್ಯ ಕರ್ಮದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಅವರು ಈ 3 ಗುಣಗಳಿಂದ ಅವರು ಬಂಧಿತರಾಗಿದ್ದಾರೆ ಅಲ್ವಾ. ಸೊ ಇವ ಸತ್ವ ರಜೋ ತಮೋ ಗುಣಗಳಿಂದ ಅವರು ಬಂಧಿತರಾಗಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಭಗವಂತನ ಇರುವಿಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ನಮ್ಗೆ 7ನೇ ಅಧ್ಯಾಯದಲ್ಲೂ ಸಹ ಕೃಷ್ಣನೇ ಅದನ್ನ ಹೇಳಿದ್ದಾರೆ ಅಲ್ವಾ. ಯಾಕೆ ನನ್ನನ್ನ ಒಪ್ಕೋತಾ ಇಲ್ಲ ಅಂತಂದ್ರೆ ಈ 3 ಗುಣಗಳಿಂದ ಮೋಹಿತರಾಗಿ ನನ್ನನ್ನ ಅವರು ಒಪ್ಕೋತಾ ಇಲ್ಲ, ನನಗೆ ಅವರು ಶರಣಾಗ್ತಾ ಇಲ್ಲ. ನನಗೆ ಶರಣಾದ್ರೆ ಅವ್ರು ಇವಾಗ ಈ ಮಾಯೆಯಿಂದ ಅವರು ಹೊರಗಡೆ ಬರ್ತಾರೆ. ಈ ಮಾಯೆ ಅನ್ನೋದು ತುಂಬಾ ಕಠಿಣ ಅಲ್ವಾ. ಅದನ್ನ ಹೋಗ್ಲಾಡಿಸ್ಬೇಕಂತಂದ್ರೆ ನನಗೆ ಶರಣಾಗ್ಬೇಕು. ನನಗೆ ಶರಣಾದ್ರೆ ಅಷ್ಟೇನೆ ಅವರು ಈ ಮಾಯೆಯಿಂದ ಅವರು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಅವ್ರಿಗೆ ಯಾಕೆ ಇದು ಮಾಯೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಅವರು ಅಂದ್ರೆ ಅವರು ನನಗೆ ಶರಣಾಗ್ತಾ ಇಲ್ಲ.
ಶರಣಾಗ್ತಾ ಇಲ್ಲ. ಯಾಕೆ ಶರಣಾಗ್ತಿಲ್ಲ ಅಂದ್ರೆ ಅವರು ಈ 3 ಗುಣಗಳಿಂದ ಅವರು ಬಂಧಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ತಮ್ಮ ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆಗಳಿಂದ ಕಲುಷಿತಗೊಂಡಿದ್ದಾರೆ. ಒಂದಾದ ಮೇಲೊಂದರಂತೆ ಕೈಗೊಂಡ ಕಾಮ್ಯ ಕರ್ಮಗಳಿಂದ ಹೃದಯದಲ್ಲಿ ಸಂಚಯನಗೊಂಡ ಕಲ್ಮಶಗಳಿಂದ ವ್ಯಕ್ತಿಯು ಮೊದಲು ವಿಮುಕ್ತನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನಮ್ಮ ಕರ್ಮಗಳನ್ನ ನಾವು ಭಗವಂತನ ಸಂತೋಷಕ್ಕೋಸ್ಕರ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಅಂದ್ರೆ ಭಕ್ತಿ ಯೋಗವನ್ನ ಮಾಡ್ಬೇಕು. ಭಕ್ತಿ ಯೋಗ ಮಾಡಿದ್ರೆ ಅಷ್ಟೇನೆ ನಾವು ಈ ಕಲ್ಮಶಗಳಿಂದ ನಾವು ಮುಕ್ತರಾಗ್ತೀವಿ. ಭಕ್ತಿ ಯೋಗವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಈ ಕಲ್ಮಶವನ್ನ ತೊಡೆದುಕೊಳ್ಳಬೇಕು. ಯೋಗರಂಧಿತ ಕರ್ಮಾಣಃ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯೋಗರಂಧಿತ ಕರ್ಮಾಣಃ ಅಂದ್ರೆ ಭಕ್ತಿ ಯೋಗದಿಂದ ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆಗಳು ದಹಿಸಲ್ಪಟ್ಟ ವ್ಯಕ್ತಿಗಳ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಭಕ್ತಿ ಯೋಗ ಮಾಡಿದ್ರೆ ಅಷ್ಟೇನೆ ನಾವು ಈ ಕಾಮ್ಯ ಕರ್ಮಗಳನ್ನ ನಾವು ಮಾಡೋದಿಲ್ಲ ಅಲ್ವಾ. ಕಾಮ್ಯ ಕರ್ಮಗಳನ್ನ ಮಾಡಿದ್ರೆ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಮಾಡ್ತೀವಿ. ಭಕ್ತಿ ಯೋಗ ಮಾಡಿದ್ರೆ ಭಗವಂತನ ಇಂದ್ರಿಯಗಳ ಸಂತೃಪ್ತಿಗೋಸ್ಕರ ನಾವು ಕರ್ಮವನ್ನ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಯೋಗರಂಧಿತ ಕರ್ಮಾಣಃ. ಸೊ ಈ ತರ ನಾವು ಮಾಡಿದ್ರೆ ಏನಾಗುತ್ತೆ, ಲೌಕಿಕ ಪ್ರಕೃತಿಯ ತಮೋಗುಣ ಮತ್ತು ರಜೋಗುಣಗಳಿಂದ ಆವೃತನಾಗಿರುವವರೆಗೆ ಪರಮಪ್ರಭುವನ್ನ ಅರಿತುಕೊಳ್ಳುವ ಸಂಭವವಿಲ್ಲ. ನಾವ್ ಇವಾಗ ಇಲ್ಲಿ ತಮೋಗುಣ ಮತ್ತೆ ರಜೋಗುಣದಲ್ಲಿ ಇದ್ದಾಗ ನಾವು ಭಗವಂತನನ್ನ ಅರ್ತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಿನಿಮಮ್ ನಾವು ಸತ್ವಗುಣಕ್ಕೆ ನಾವು ಬರ್ಬೇಕು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಸತ್ವಗುಣದಲ್ಲಿ ಇದ್ರೆ ಅಷ್ಟೇನೆ ನಾವ್ ಈ ತರ ಕುತ್ಕೊಂಡು ಭಗವಂತನ ಬಗ್ಗೆ ಕೇಳೋಣಪ್ಪ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಮ್ಗೆ ಒಂದು ಕ್ಷಣನೂ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇಲ್ಲಿ ಕುತ್ಕೊಂಡು ಇವ್ರ ಬಗ್ಗೆ ಇದು ಯಾರೋ ನಾನು ಅಂತಿದ್ದಾರೆ, ಇವ್ರ ಬಗ್ಗೆ ಯಾಕೆ ನಾವು ಕೇಳ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಮಿನಿಮಮ್ ಸತ್ವಗುಣಕ್ಕೆ ಬರೋ ತನಕನೂ ಸಹ ನಮ್ಗೆ ಈ ಭಗವಂತನ ಬಗ್ಗೆ ನಮ್ಗೆ ಅರ್ತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂಭವವಿಲ್ಲ ಅಂತ ಹೇಳ್ತಾ ಇದ್ದಾರೆ. ತದಾ ರಜಸ್ತಮೋ ಭಾವಾಹ ಕಾಮಲೋಭ ದಯಾಶ್ಚಯೇ. ವ್ಯಕ್ತಿಯು ತಮೋಗುಣ ಮತ್ತು ರಜೋಗುಣಗಳಿಂದ ಮುಕ್ತನಾದಾಗ ಅತ್ಯಂತ ಅಧಮ ಗುಣಗಳಾದ ಕಾಮಲೋಭಗಳಿಂದ ಮುಕ್ತನಾಗುತ್ತಾನೆ. ಸೊ ನಾವು ತಮೋಗುಣ ಮತ್ತೆ ರಜೋಗುಣವನ್ನ ಮೀರಿ ನಾವು ಅಟ್ಲೀಸ್ಟ್ ಮಿನಿಮಮ್ ನಾವು ಸತ್ವಗುಣಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ಸತ್ವಗುಣಕ್ಕೆ ಬಂದಾಗ ಅಷ್ಟೇನೆ ನಮ್ಮಲ್ಲಿರುವಂತಹ ಈ ಕಾಮ ಲೋಭ ಇಂತಹ ಅಧಮ ಗುಣಗಳಿಂದ ನಾವು ಮುಕ್ತರಾದಾಗ ಅಷ್ಟೇನೆ ನಮ್ಗೆ ಭಗವಂತನ ಬಗ್ಗೆ ನಮ್ಗೆ ತಿಳ್ಕೋಬೇಕು, ಈ ಭಕ್ತಿ ಯೋಗವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ. ಸೊ ಆದ್ರೆ ಇಲ್ಲಿ ಇವಾಗ ಏನಾಗ್ತಿದೆ, ಇವಾಗ ಎಷ್ಟೊಂದು ಇವಾಗ ಯೋಗ ಮಾರ್ಗಗಳಿದೆ. ಈಗ ಈ ಭೌತಿಕ ಪ್ರಪಂಚದಲ್ಲೂ ಸಹ ಎಷ್ಟೊಂದ್ ಜನ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಎಂತಹ ಯೋಗಾಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅದರಿಂದ ಅವರು ತಮ್ಮ ಕಾಮನೆಗಳನ್ನ ಪೂರೈಸ್ಕೊತಾ ಇದ್ದಾರೆ ಅಲ್ವಾ. ಯಾಕೆ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ, ತಮ್ಮ ದೇಹವನ್ನ ಅವರು ಸದೃಢವಾಗಿ ಇಟ್ಕೋಬೇಕು. ಯಾಕೆ ಸದೃಢವಾಗಿ ಇಟ್ಕೋಬೇಕು, ಇನ್ನ ಹೆಚ್ಚು ಏನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು, ಇನ್ನ ಆರೋಗ್ಯವಾಗಿರ್ಬೇಕು, ಇನ್ನ ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತ ಅವ್ರು ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಆದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಹಾಗೇನೆ ಅಷ್ಟಾಂಗ ಯೋಗವನ್ನ ನಾವು ಯಾಕೆ ಮಾಡ್ಬೇಕು, ಅದರ ಗುರಿ ಏನು, ನಮ್ಮ ಹೃದಯದಲ್ಲಿರುವಂತಹ ಆ ಪರಮಾತ್ಮನ ದರ್ಶನವನ್ನ ನಾವು ಮಾಡ್ಬೇಕು ಅಲ್ವಾ. ಆದ್ರೆ ಅವ್ರು ಅದನ್ನೇ ಅವ್ರು ಮರೆತು ಅವರು ಈ ಯೋಗಾಭ್ಯಾಸ ಈ ನಮ್ಮ ಈ ಕಾಮನೆಗಳೆಲ್ಲ ಪರಿಶುದ್ಧ ಆಗುವಂತಹ ಒಂದು ಮಾರ್ಗವನ್ನು ಸಹ ಅವರು ಇನ್ನ ಹೆಚ್ಚು ಕಾಮನೆಗಳನ್ನ ಅವರು ಮಾಡ್ಲಿಕ್ಕೆ ಅವ್ರು ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈಚಿನ ದಿನಗಳಲ್ಲಿ ಜನರು ತಮ್ಮ ಕಾಮೇಚ್ಛೆಗಳನ್ನು ಹಾಗೂ ದುರಾಸೆಯನ್ನು ಬೆಳೆಸಿಕೊಳ್ಳಲು ಉತ್ತೇಜನ ನೀಡುವ ಹಲವಾರು ಯೋಗ ಶಾಲೆಗಳಿವೆ. ಆದ್ದರಿಂದ ಯೋಗಾಭ್ಯಾಸವೆಂದು ಹೇಳಿಕೊಳ್ಳುವ ಇವುಗಳ ಬಗೆಗೆ ಜನರು ಬಹಳ ಉತ್ಸುಕರಾಗಿದ್ದಾರೆ. ಆದರೆ ನಿಜವಾದ ಯೋಗಾಭ್ಯಾಸವನ್ನ ಇಲ್ಲಿ ವರ್ಣಿಸಲಾಗಿದೆ. ಸೊ ನಿಜವಾದ ಯೋಗಾಭ್ಯಾಸ ಅಂದ್ರೆ ಏನು, ಭಾಗವತದಲ್ಲಿ ಹೇಳೋ ಹಾಗೇನೆ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ. ಅಂದ್ರೆ ಸದಾ ದೇವೋತ್ತಮ ಪರಮಪುರುಷನ ಪಾದ ಕಮಲಗಳನ್ನ ಧ್ಯಾನ ಮಾಡುವವನೇ ಯೋಗಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಿಜವಾದ ಯೋಗಿ ಅಥವಾ ನಾವು ಯೋಗಾಭ್ಯಾಸವನ್ನ ಕಲ್ತ್ಕೊಂಡ್ರೆ ಸೊ ನಮ್ಮ ಆ ಒಂದು ಗುರಿ ಎಲ್ಲಿಗೆ ಹೋಗಿರ್ಬೇಕಂದ್ರೆ ಆ ಸಮಾಧಿ ಸ್ಥಿತಿಯಲ್ಲಿ ನಾವು ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನ ಚತುರ್ಭುಜ ರೂಪಧಾರಿಯಾದ ಪರಮಾತ್ಮನ ದರ್ಶನ ಆಗತ್ತೆ. ಸೊ ಯಾವಾಗ್ಲೂ ಸದಾ ಅಂತ ಹೇಳ್ತಾ ಇದಾರೆ, ಸದಾ ಆ ದೇವೋತ್ತಮ ಪರಮಪುರುಷನ ಪಾದ ಕಮಲಗಳನ್ನ ಧ್ಯಾನ ಮಾಡೋವನೇ ನಿಜವಾದ ಯೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ನಿಜವಾದ ಯೋಗ ಅಂದ್ರೆ ಏನು, ಯೋಗಿ ಅಂದ್ರೆ ಏನು, ಯೋಗಾಭ್ಯಾಸ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಸಂಹಿತೆಯಲ್ಲೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪ್ರೇಮ ಅನ್ನೋ ಒಂದು ಅಂಜನವನ್ನ ನಾವು ಕಣ್ಣಿಗೆ ಹಚ್ಕೊಂಡ್ರೆ ಮಾತ್ರನೇ ನಮ್ಮ ಹೃದಯದಲ್ಲಿ ಇರುವಂತಹ ಆ ಪರಮಾತ್ಮನ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನೆಗಳ ರಾಜನಾದ ಗಜೇಂದ್ರ ಅವನಿವಾಗ ಯೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ ನನ್ನ ಸಾಮಾನ್ಯ ಪ್ರಾಣಿ, ನಾನ್ ಹೇಗೆ ಭಗವಂತನಿಗೆ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ, ನಾನು ಅರ್ಹನಾಗಿದ್ದೀನ, ನನ್ಗೆ ಅರ್ಹತೆ ಇಲ್ಲ, ನನ್ನ ಅನರ್ಹ ಅಂತ ಹೇಳ್ಬಿಟ್ಟು ಆನೆ ಆಗಿರುವಂತಹ ಗಜೇಂದ್ರ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನು ಇಲ್ಲಿ ನಮ್ಗೆ ಹೇಳ್ತಾ ಇದ್ರೆ ಪ್ರಭುಪಾದ್ರು, ಇವಾಗ ಯಾರಾದ್ರೂ ಒಬ್ರು ಈ ಒಂದು ಪಶುವಿನ ಒಂದು ದೇಹವನ್ನ ಪಡೆದಿದ್ರೆ ಅಂತವ್ರು ಯೋಗ ಮತ್ತೆ ಅವರ ಪ್ರಜ್ಞೆ ಪರಿಶುದ್ಧ ಇಲ್ದಲೇ ಇದ್ರೆ
ಅವ್ರು ಹೇಗೆ ಯೋಗಾಭ್ಯಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದೈಹಿಕವಾಗಿ ಪಶುಗಳಂತಿರುವವರು, ಪ್ರಜ್ಞೆಯಲ್ಲಿ ಪರಿಶುದ್ಧಿ ಇಲ್ಲದವರು ಹೇಗೆ ಯೋಗಾಭ್ಯಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಆದ್ರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ಅರ್ಹತೆ ಇಲ್ಲ, ಆದ್ರೂ ಸಹ ಅವರು ತಮ್ಮನ್ನ ತಾವು ಅವರು ಯೋಗಿಗಳು ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ತೋರಿಸ್ಕೊತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದವರು, ತತ್ವಜ್ಞಾನದ ಅರಿವಿಲ್ಲದವರು, ಧರ್ಮ ತತ್ವಗಳನ್ನ ಅಥವಾ ವಿಧಿ ನಿಯಮಗಳನ್ನ ಅನುಸರಿಸಿದ ಜನರು ಇದ್ದಾರೆ. ಇವರು ಸಹ ಯೋಗಿಗಳು ಅನ್ನೋ ಒಂದು ಸೋಗನ್ನ ಹಾಕ್ತಾರೆ. ಯೋಗ ಸಾಧನೆಯಲ್ಲಿ ಇದೊಂದು ಮಹತ್ತರ ಪ್ರತಿಕ್ರಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಜನಗಳನ್ನೆಲ್ಲನೂ ಸಹ ಇಲ್ಲಿ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾವು ಎಷ್ಟು ಪುಣ್ಯ ಮಾಡಿದೀವೋ ಗೊತ್ತಿಲ್ಲ ಅಲ್ವಾ. ಸೊ ನಾವು ಸರಿಯಾಗಿರುವಂತಹ ಒಂದು ಮಾರ್ಗಕ್ಕೆ ಬಂದಿದ್ವಿ. ಆದ್ರೆ ನಾವ್ ಇದನ್ನ ಸೀರಿಯಸ್ ಆಗಿ ನಾವು ತಗೋಬೇಕು. ಆದ್ರೆ ನಾವ್ ಇದನ್ನ ಊಟಕ್ಕೆ ಒಂದು ಉಪ್ಪಿನಕಾಯಿ ಇರ್ಲಿ, ಒಂದ್ ಸ್ವಲ್ಪ ರುಚಿಗೆ ಅನ್ನೋ ತರ ನಾವ್ ಇವಾಗ ತಗೊಂಡ್ರೆ, ಸೊ ನಾವ್ ಇದರಿಂದ ನಾವ್ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ನಾವ್ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಾವ್ ಇದೇ ಜನ್ಮದಲ್ಲಿ ನಾವು ಆ ಒಂದು ಭಗವಂತನ ಲೋಕಕ್ಕೆ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬಹುದು. ಇನ್ನೊಂದು ಶ್ಲೋಕವನ್ನ ತಿಳ್ಕೊಂಡಂತೆ. ಸೊ ಇವಾಗ ಈ ಹಿಂದಿನ ಶ್ಲೋಕದಲ್ಲಿ ನಮ್ಗೆ 26ನೇ ಶ್ಲೋಕದಲ್ಲಿ ಏನ್ ಗೊತ್ತಾಯ್ತು? ಸೊ ಸೃಷ್ಟಿಕರ್ತ ಒಬ್ನಿದಾನೆ ಅಂತ ಹೇಳ್ಬಿಟ್ಟು, ಈ ಒಂದು ವಿಶ್ವವನ್ನ ಸೃಷ್ಟಿ ಮಾಡ್ಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನ ಒದಗಿಸುವಂತಹ ಒಬ್ಬನಿದಾನೆ ಅಂತ ಹೇಳ್ಬಿಟ್ಟು ಗಜೇಂದ್ರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ದೇವೋತ್ತಮ ಪರಮಪುರುಷನನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಸೊ ನಾವು ತಮೋಗುಣ ರಜೋಗುಣದಲ್ಲಿದ್ದೀವಿ. ತಮೋಗುಣ ರಜೋಗುಣವನ್ನ ಮೀರ್ಬೇಕು ಅಂದ್ರೆ ನಾವು ಭಕ್ತಿಯನ್ನ ಮಾಡ್ಬೇಕು. ಸೊ ಭಕ್ತಿಯನ್ನ ಮಾಡಿದಾಗ ಏನಾಗುತ್ತೆ, ನಮ್ಮ ಹೃದಯಾಂತರಾಳದಲ್ಲಿರುವಂತಹ ಆ ಒಂದು ಭಗವಂತನ ಆ ಇರುವಿಕೆ ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಅದರ ದರ್ಶನ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಆದ್ರೆ ಗಜೇಂದ್ರನಿಗೆ ನಾನು ಅರ್ಹನಾ, ನಾನು ಪ್ರಾಣಿ ಅಲ್ವಾ, ನನ್ನ ಒಂದು ಪ್ರಜ್ಞೆನೂ ಸಹ ಪರಿಶುದ್ಧವಾಗಿಲ್ವಲ್ಲ, ನಾನೀಗ ಈ ಒಂದು ಭಕ್ತಿ ಯೋಗವನ್ನ ಮಾಡ್ಲಿಕ್ಕೆ ನಾನು ಅರ್ಹನಾಗಿದ್ದೀನಾ ಅಂತ ಹೇಳ್ಬಿಟ್ಟು ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಶ್ಲೋಕ 28 ನೋಡೋಣ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯ ಅಖಿಲದಿ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದೀಂದ್ರಯಾಣಾಮನವಾಪ್ಯ ವರ್ತಮನೆ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯಾಖಿಲದಿ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದೀಂದ್ರಯಾಣಾಮನ ವಾಪ್ಯ ವರ್ತಮನೆ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯಾಖಿಲಧಿ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಕದೀಂದ್ರಯಾಣಾಮನವಾಪ್ಯ ವರ್ತಮನೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಡಿವೋಟೀಸ್. ಹರೇ ಕೃಷ್ಣ ಮಾತಾಜಿ. ಯಾರು ಓದಿ ಮಾತಾಜಿ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗಂ ಅಶಕ್ತಿ ತ್ರಯಾಯ ಕಿಲಧಿ ಗುಣಾಯ ಪ್ರಪನ್ನ ಪಾರಾಯ ದುರಂತ ಶಕ್ತಯೇ ಕದೀಂದ್ರಿಯಾಣಾಮನ ವಾಪ್ಯ ವರ್ತಮನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವರ್ಡ್ ಟು ವರ್ಡ್ ಮೀನಿಂಗ್ ಓದಿ ಯಾರಾದ್ರೂ. ನಮಃ ನಮಸ್ಕಾರಗಳು, ನಮಃ ಮತ್ತೊಮ್ಮೆ ಪ್ರಣಾಮಗಳು, ತುಭ್ಯಂ ನಿನಗೆ, ಅಸಹ್ಯ ದುರ್ದಮ್ಯವಾದ, ವೇಗ ಬಲದ, ಶಕ್ತಿತ್ರಯಾಯ ಪರಮಪುರುಷನಿಗೆ 3 ಬಗೆಯ ಶಕ್ತಿಗಳುಳ್ಳವನಾದ, ಅಖಿಲ ವಿಶ್ವದ ಧಿ ಬುದ್ಧಿಶಕ್ತಿಗೆ, ಗುಣಾಯ ಇಂದ್ರಿಯ ವಸ್ತುಗಳಂತೆ ಪ್ರಕಟವಾಗುವ, ಪ್ರಪನ್ನ ಪಾಲಾಯ ಶರಣಾಗತರಿಗೆ ಆಶ್ರಯವನ್ನೀಯುವ ಪರಮಪುರುಷನಿಗೆ, ದುರಂತ ಶಕ್ತಿಯೇ ಮೀರಲು ಅಸಾಧ್ಯವಾದ ಶಕ್ತಿಗಳನ್ನು ಹೊಂದಿದವನಿಗೆ, ತತ್ ಇಂದ್ರಿಯಾಣಾಂ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಸಮರ್ಥರಾದ ವ್ಯಕ್ತಿಗಳಿಂದ. ಕದೀಂದ್ರಿಯಾಣಾಂ ಅಂತ ಹೇಳ್ಬಿಟ್ಟು ಈ ಪದ ಯಾವಾಗ್ಲೂ ಬರ್ತಿರುತ್ತೆ. ಕದೀಂದ್ರಿಯಾಣಾಂ ಅಂದ್ರೆ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಸಮರ್ಥರಾದ ವ್ಯಕ್ತಿಗಳು. ಸದೀಂದ್ರಿಯಾಣಾಂ ಅಂತಂದ್ರೆ ಯಾರಿಗೆ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಕ್ಕೆ ಸಮರ್ಥರಾಗಿರ್ತಾರೋ ಅವರು. ಸೊ ನಾವಿವಾಗ ಏನ್ ಹೇಳ್ತೀವಿ, ಅದಕ್ಕೆ ನಾವು ಗೋಸ್ವಾಮಿ ಅಂತ ಹೇಳ್ತೀವಲ್ವಾ. ಸೊ ಆತರ ಗೋಸ್ವಾಮಿ ಅಂದ್ರೆ ಸದೀಂದ್ರಿಯಾಣಾಂ, ಅವ್ರಿಗೆ ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಲಿಕ್ಕೆ ಸಮರ್ಥರಾಗಿರ್ತಾರೆ ಅವರು. ಕದೀಂದ್ರಿಯಾಣಾಂ ಅಂದ್ರೆ ಯಾರಿಗೆ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಲಿಕ್ಕೆ ಸಮರ್ಥರಾಗಿಲ್ವೋ ಅವರು. ಅನವಾಪ್ಯ ಪಡೆಯಲಾಗದ, ವರ್ತಮನೆ ಪತವಾದವನಿಗೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ನನ್ನ ಪ್ರಭುವೆ, ನೀನು 3 ಬಗೆಯ ಶಕ್ತಿಗಳಲ್ಲಿ ದುರ್ಧಮ್ಯವಾದ ಬಲದ ನಿಯಂತ್ರಕನಾಗಿರುವೆ. ನೀನು ಸಕಲ ಇಂದ್ರಿಯ ಸುಖಗಳ ನಿಧಿಯಾಗಿಯೂ ಶರಣಾಗತರ ಆತ್ಮರ ರಕ್ಷಕನಾಗಿಯೂ ಆವಿರ್ಭವಿಸುವೆ. ನೀನು ಅನಂತ ಶಕ್ತಿಯನ್ನು ಹೊಂದಿದ್ದೀಯೆ, ಆದರೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಲಾಗದವರಿಗೆ ನೀನು ಅಗಮ್ಯನಾಗಿರುವೆ.
ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಮತ್ತೆ ಮತ್ತೆ ಸಲ್ಲಿಸುತ್ತೇನೆ ಅಲ್ವಾ. ನಮ್ಗೆ ಅನ್ಸುತ್ತೆ ಭಗವಂತ ಇಷ್ಟು ಸರ್ವಶಕ್ತ ಅಲ್ವಾ. ಸೊ ಹಾಗಿದ್ರೆ ನಮ್ಮನ್ನೆಲ್ಲರನ್ನೂ ಸಹ ಅವರು ಮನಸ್ಸನ್ನ ಬದಲಾಯಿಸಿ ಭಗವಂತನಿಗೆ ಶರಣಾಗತರನ್ನಾಗಿ ಮಾಡೋ ತರ ಮಾಡ್ಕೊಂಡು ಅವರು ತಮ್ಮ ಲೋಕಕ್ಕೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ. ಯಾಕೆ ಭಗವಂತ ಆತರ ಮಾಡ್ತಾ ಇಲ್ಲ? ಯಾಕಂದ್ರೆ ಅವ್ರು ನಮ್ಗೆ ಫ್ರೀ ವಿಲ್ ಕೊಟ್ಟಿದ್ದಾರೆ. ಹಾಗಾಗಿ ನಾವೇ ಇಚ್ಛೆ ಮಾಡಿದ್ದು, ನಾವೇ ಇಚ್ಛೆ ಪಟ್ಟದಲ್ಲ. ಹಾಗಾಗಿ ನಾವಿಲ್ಲಿ ಸಫರ್ ಆಗ್ತಿದ್ದೇವೆ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತ ಮಾಡ್ತಿಲ್ಲ. ಅವ್ರಿಗೆ ಒಂದು ಕ್ಷಣ ಸಾಕು ಅಲ್ವಾ, ನಮ್ಮ ಮನಸ್ಸನ್ನೆಲ್ಲ ಬದಲಾಯಿಸಿ ಅವ್ರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿ. ಮತ್ತೆ ಅದು ನಿಜವಾದಂತಹ ಒಂದು ಪ್ರೀತಿ ಆಗೋದಿಲ್ಲ ಅಲ್ವಾ. ನಾವಿವಾಗ ಭಗವಂತನ ಪ್ರೀತಿಸಿ ಸೊ ಭಗವಂತನಿಗೆ ಶರಣಾಗೋದು ಅಂದ್ರೆ ನಾವು ಭಗವಂತನ ಪ್ರೀತಿಸ್ಲೇಬೇಕು. ಅದನ್ನ ಯಾರು ಫೋರ್ಸ್ಫುಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಭಗವಂತನಿಗೆ ಅಂತಹ ಒಂದು ಪ್ರೀತಿ ಬೇಕಾಗಿಲ್ಲ ಅಲ್ವಾ. ಸಹಜವಾಗಿ ನಾವು ಅವ್ರ ಮೇಲೆ ಪ್ರೀತಿಯನ್ನ ಬೆಳೆಸ್ಕೋಬೇಕು. ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಒಂದು ಕ್ಷಣ ಸಾಕಾಗ್ತಾ ಇತ್ತು ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸರಿ ನಾವು ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ಳೋದಿಲ್ವೋ ಅವ್ರಿಗೆ ಭಗವಂತ ಸಿಗೋದಿಲ್ಲ. ಅವ್ರಿಗೆ ಭಗವಂತನ ಇರುವಿಕೆನೂ ಗೊತ್ತಾಗೋದಿಲ್ಲ. ಆ ಭಗವಂತನ ಆ ಒಂದು ಸರ್ವಶಕ್ತಿತ್ವವೂ ಸಹ ಅವರಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಗಜೇಂದ್ರ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ ಶಿಲಪ್ರಭುಪಾದ ಅವರಿಗೆ ದೇವಾಗಲಿ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಓದಿ ಪ್ರಭು. ಮೋಹ, ಲೋಭ ಮತ್ತು ಕಾಮ ಇವು ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ತಡೆಯನ್ನುಂಟು ಮಾಡುವ 3 ದುರ್ಧಮ್ಯ ಶಕ್ತಿಗಳಾಗಿವೆ. ಭಕ್ತರಲ್ಲದವರು ಮತ್ತು ನಾಸ್ತಿಕರಿಗೆ ಸಾಕ್ಷಾತ್ಕಾರವಾಗಲು ಪರಮಪ್ರಭುವು ಬಯಸುವುದಿಲ್ಲವಾದ್ದರಿಂದ ಈ ಶಕ್ತಿಗಳು ಕಾರ್ಯ ಮಾಡುತ್ತವೆ. ಆದರೆ ಪ್ರಭುವಿನ ಪಾದ ಕಮಲಗಳಿಗೆ ಶರಣಾಗತನಾದಾಗ ಈ ಅಡೆತಡೆಗಳು ಹಿಂದೆ ಸರಿಯುತ್ತವೆ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಆದುದರಿಂದ ಭಗವಂತನು ಶರಣಾಗತ ಆತ್ಮ ರಕ್ಷಕನಾಗಿದ್ದಾನೆ. ವ್ಯಕ್ತಿಯು ಭಗವಂತನ ಪಾದಕಮಲಗಳಿಗೆ ಶರಣಾಗತನಾಗುವವರೆಗೂ ಭಕ್ತನಾಗಲಾರ. ಆಗ ಭಗವಂತನು ಅವನಿಗೆ ಅಂತರಂಗದಿಂದ ಬುದ್ಧಿಯನ್ನು ನೀಡುತ್ತಾನೆ. ಆದ್ದರಿಂದ ಅವನು ಭಗವದ್ಧಾಮಕ್ಕೆ ಹಿಂದಿರುಗಲು ಸಾಧ್ಯವಾಗುತ್ತದೆ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನೀನು 3 ಬಗೆಯ ಶಕ್ತಿಗಳಲ್ಲಿ ದುರ್ಧಮ್ಯವಾದ ಬಲದ ನಿಯಂತ್ರಕನಾಗಿರುವೆ. ಸೊ ಇಲ್ಲಿ 3 ಶಕ್ತಿಗಳು ಯಾವುದು ಅಂತಂದ್ರೆ ಇವಾಗ ಮೋಹ, ಲೋಭ, ಕಾಮ. ಸೊ ಇದರಿಂದ ನಾವು ಏನು ಇದು 3ಕ್ಕೂ ಒಳಗಾಗ್ಬಿಟ್ಟಿದೀವಿ ನಾವು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗ್ತಾ ಇದೆ, ಈಗ ನಾವು ಭಗವಂತನನ್ನ ನಾವು ಶರಣಾಗ್ಲಿಕ್ಕೆ ನಮ್ಗೆ ಬಿಡ್ತಾ ಇಲ್ಲ ಅಲ್ವಾ. ಇವಾಗ ನಾವು ಯಾರಿಗಾದ್ರೂ ನಮಸ್ಕಾರ ಮಾಡ್ಬೇಕಾದ್ರೂ ನಾವ್ ಎಲ್ಲರಿಗೂ ನಮಸ್ಕಾರ ಮಾಡ್ಬಿಡ್ತೀವ? ಇಲ್ಲ, ನಮ್ಗೊಂಥರ ಅಹಂ ಅಡ್ಡಿ ಬರುತ್ತೆ. ನಾನ್ ಯಾಕೆ ಇವ್ರಿಗೆ ನಮಸ್ಕಾರ ಮಾಡ್ಬೇಕಂತ. ಈಗ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಗೊತ್ತಾಗಿದೆ. ಸೊ ಎಲ್ಲರೂ ಸಹ ಆತ್ಮದ ಜೊತೆ ಪರಮಾತ್ಮ ಇರ್ತಾನೆ. ಎಲ್ಲರ ಒಂದು ದೇಗುಲ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನಮಸ್ಕಾರ ಮಾಡ್ಬೋದು ಅಲ್ವಾ. ಆದ್ರೆ ಅದರ್ವೈಸ್ ನಾವು ಸಾಮಾನ್ಯ ಜನರಾಗಿ ನಾವು ನಮ್ಮನ್ನ ಯೋಚನೆ ಮಾಡ್ಕೊಂಡ್ರೆ ನಾವೆಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ನಮ್ಗೆ ಆ ಒಂದು ಅಹಂಕಾರ ಅನ್ನೋದು ಅಡ್ಡಿ ಬರುತ್ತೆ ಅಲ್ವಾ. ಈ ಒಂದು ಮೋಹ, ಲೋಭ, ಕಾಮ ಇವೆಲ್ಲವೂ ಸಹ ನಮ್ಗೆ ಬೇರೆಯವ್ರಿಗೆ ನಾವು ನಮಸ್ಕಾರ ಮಾಡ್ಲಿಕ್ಕೂ ನಮ್ಗೆ ಅಡ್ಡಿ ಬರುತ್ತೆ ಅಲ್ವಾ. ಆ ದೇವೋತ್ತಮ ಪರಮ ಪುರುಷನಿಗೂ ಸಹ ನಾವು ಶರಣಾಗತನಾಗ್ಬೇಕಂದ್ರೆ ಈ 3 ಅದಕ್ಕೇನೆ ಇದನ್ನ ಏನಂತ ಹೇಳ್ತಾ ಇದಾರೆ, ದುರ್ದಮ್ಯ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಈ 3 ಸಹ ನಮ್ಗೆ ಅಡ್ಡಿಯನ್ನ ಕೊಡ್ತಾ ಇದೆ ನಮ್ಗೆ ಭಗವಂತನಿಗೆ ಶರಣಾಗ್ಲಿಕ್ಕೆ. ನಾವ್ ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವೋ ಅವಾಗ ಏನಾಗತ್ತೆ, ನಾವು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಈ ಅಡೆತಡೆಗಳು ಹಿಂದೆ ಸರಿಯುತ್ತವೆ ಅಂತ ಹೇಳ್ತಿದ್ದಾರೆ. ಪ್ರಭುವಿನ ಪಾದ ಕಮಲಗಳಿಗೆ ಶರಣಾಗತರಾದ್ರೆ ಈ ಅಡೆತಡೆಗಳೇನಿದೆ, ಈ 3 ಮೋಹ, ಲೋಭ, ಕಾಮ ಇವು ಹಿಂದೆ ಸರಿಯುತ್ತೆ. ಆಗ ವ್ಯಕ್ತಿ ದೇವೋತ್ತಮ ಪರಮಪುರುಷನನ್ನ ಸಾಕ್ಷಾತ್ಕಾರ ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಯಾವಾಗ ಭಗವಂತನಿಗೆ ಶರಣಾದ್ರೆ ಭಗವಂತ ಏನ್ ಮಾಡ್ತಾರೆ, ನಮ್ಮನ್ನ ಅವರು ರಕ್ಷಣೆ ಮಾಡ್ತಾರೆ. ಅದರ್ವೈಸ್ ಆಲ್ಸೋ ಭಗವಂತ ಏನ್ ಹೇಳ್ತಾರೆ, ಸಮೋಹಂ ಸರ್ವಭೂತೇಶು, ನಾನು ಎಲ್ಲರಿಗೂ ಸಹ ಸರಿ ಸಮಾನನಾಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಯಾರು ನನ್ನ ಭಕ್ತರು ಇರ್ತಾರೋ ಅವ್ರಿಗೆ ಅವರಲ್ಲಿ ನಾನ್ ಇರ್ತೀನಿ, ನನ್ನಲ್ಲಿ ಅವ್ರು ಇರ್ತಾರೆ ಅಲ್ವಾ. ನಾವ್ ಅದನ್ನ ಲೆವೆಲ್ 1 ಅಲ್ಲಿ ನಾವು ಕಥೆಯನ್ನು ಸಹ ನಾವು ನೋಡಿದ್ವಿ, ಆ ರಾಜನ ಕಥೆಯನ್ನ ಅಲ್ವಾ. ಎಲ್ಲರಿಗೂ ಗೊತ್ತಿದೆ ಅಲ್ವಾ ಅದು. ಸೊ ತನ್ನ ಮಗ ಬಿದ್ದಾಗ ರಾಜನೇ ಸ್ವತಃ ಹೋಗಿ ಕಾಪಾಡ್ತಾನೆ. ಆದ್ರೆ ಬೇರೆ ಅಂಗರಕ್ಷಕ ಬಿದ್ದಾಗ ಇನ್ನೊಬ್ಬ ಅಂಗರಕ್ಷಕನಿಗೆ ಹೇಳ್ತಾನೆ, ನೀನು ಅವನನ್ನ ಕಾಪಾಡು ಅಂತ ಹೇಳ್ಬಿಟ್ಟು. ಅಂದ್ರೆ ಸ್ವತಃ ಭಗವಂತನೇ ಯೋಗಕ್ಷೇಮಂ ವಹಾಮ್ಯಹಂ ಅಲ್ವಾ. ನಾವ್ ಯಾವಾಗ ಭಕ್ತಿ ಮಾರ್ಗಕ್ಕೆ ಬರ್ತೀವೋ ಅವಾಗ ನಾವು ಯಾರ ಒಂದು ಆಶ್ರಯಕ್ಕೆ ಬಂದ್ಬಿಡ್ತೀವಿ, ಯಾರ ಆಶ್ರಯಕ್ಕೆ ಬರ್ತೀವಿ ನಾವು,
ದೈವಿ ಭಗವಂತ ಪ್ರಕೃತಿ ಆಶ್ರಿತ ಆಶ್ರಿತ ಭಗವಂತನ ಆಶ್ರಯಕ್ಕೆ. ಭಗವಂತನ ಆಶ್ರಯಕ್ಕೆ ಬರ್ತೀವಿ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಈ ಒಂದು ನಾವಿವಾಗ ಏನು ಜೀವನ ಮಾಡ್ತಾ ಇದೀವೋ ಈ ಸಿಟಿಯಲ್ಲಿ 2 ರೂಲ್ಸ್ ಇದೆ ಅಲ್ವಾ. ಒಂದ್ ರೂಲ್ಸ್ ಏನು, ಈ ಸಿಟಿ ರೂಲ್ಸ್ ಇದೆ. ಈ ಸಿಟಿ ರೂಲ್ಸ್ ಅನ್ನ ಯಾರಾದ್ರೂ ಮೀರಿದ್ರೆ ಅವ್ರನ್ನ ಎಲ್ಲಿಗೆ ತಗೊಂಡೋಗಿ ಹಾಕ್ತಾರೆ? ಜೈಲಲ್ಲಿ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ರೂಲ್ಸ್ ಇದೆಯಾ ಇಲ್ವಾ? ಉಂಟು, ಜೈಲಲ್ಲಿ ರೂಲ್ಸ್ ಉಂಟು, ಅವರ ಇಲ್ಲೂ ಉಂಟು, ರೂಲ್ಸ್ ಉಂಟು. ಅಲ್ಲೂ ಉಂಟು ಅಲ್ವಾ. ಸಿಟಿಯಲ್ಲೂ ರೂಲ್ಸ್ ಇದೆ, ಜೈಲಲ್ಲೂ ರೂಲ್ಸ್ ಇದೆ. ರೂಲ್ಸ್ ಇಲ್ದೇ ಇರೋ ಯಾವ್ದಾದ್ರು ಒಂದು ಜಾಗ ಇದೆಯಾ? ಇಲ್ಲ. ಎಲ್ಲ ಯಾವ್ದೇ ಒಂದು ಕಡೆ ಇದ್ರೂ ರೂಲ್ಸ್ ಇದ್ದೇ ಇರುತ್ತೆ. ನಾವು ರೂಲ್ಸ್ ಅಲ್ಲೇ ಬದುಕ್ಬೇಕಾಗತ್ತೆ ನಾವು. ಇಲ್ಲಪ್ಪ ನಾನು ಸರ್ವತಂತ್ರ ಸ್ವತಂತ್ರನಾಗಿರ್ತೀನಿ ಅಂದ್ರೆ ಅದು ದೇವೋತ್ತಮ ಪರಮಪುರುಷ ಒಬ್ನೇ. ನಾವು ಈದರ್ ಸಿಟಿ ರೂಲ್ಸ್ ಅಲ್ಲಿ ಇರ್ಬೇಕು ಅಥವಾ ಜೈಲ್ ರೂಲ್ಸ್ ಅಲ್ಲಿ ಇರ್ಬೇಕು. ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಬುದ್ಧಿವಂತರಾದ್ರೆ? ಸಿಟಿ ರೂಲ್ಸ್. ಸಿಟಿ ರೂಲ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಯಾರ ಆಶ್ರಯಕ್ಕೆ ಬರ್ಬೇಕು? ನಾವು ಭಗವಂತನ. ಭಗವಂತನ ದೈವಿ ಕೃಪೆಯ ಆಶ್ರಯಕ್ಕೆ ಬರ್ಬೇಕು. ಅಲ್ಲೂ ಸಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಲ್ವಾ. ಆದ್ರೆ ನಾವು ಆ ಒಂದು ಆಶ್ರಯಕ್ಕೆ ನಾವು ಬರ್ಬೇಕಾಗತ್ತೆ. ನಾವು ಮಾಯೆಯ ಆಶ್ರಯ ಬದಲು ನಾವು ಭಗವಂತನ ಆ ಅಂತರಂಗ ಶಕ್ತಿಯ ಆಶ್ರಯಕ್ಕೆ ನಾವು ಬಂದ್ಬಿಡ್ಬೇಕು ಅಲ್ವಾ. ಸೊ ಅದನ್ನ ಬರ್ಬೇಕು ಅಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು. ಶರಣಾಗಿದ ತಕ್ಷಣ ಭಗವಂತ ಏನ್ ಮಾಡ್ತಾರೆ? ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಆ ವ್ಯಕ್ತಿಯು ಭಗವಂತನ ಪಾದ ಕಮಲಗಳಿಗೆ ಶರಣಾಗತನಾಗುವವರೆಗೂ ಭಕ್ತನಾಗಲಾರ ಅಲ್ವಾ. ಅಲ್ಲಿ ನಮ್ಗೆ ಭಕ್ತಿ ಅಂದ್ರೆ ಏನು? ನಮಸ್ಕಾರ ಮಾಡ್ಬೇಕು, ಭಗವಂತನ ಬಗ್ಗೆ ಕೇಳಿಸ್ಕೋಬೇಕು. ಇಲ್ಲಿ ಕುತ್ಕೊಂಡು 1 hour ಕೇಳಿಸ್ಕೋಬೇಕು ಅಂತಂದ್ರೆ ನಾವು ಭಗವಂತನಿಗೆ ಶರಣಾಗಿದ್ದೀವಿ ಅಂತಾನೆ ಅರ್ಥ ಅಲ್ವಾ. ಯಾರು ಕೇಳಿಸ್ಕೋತಾರೆ? ನಮ್ಗೆ ಇವಾಗ ಇಷ್ಟ ಇಲ್ಲ ಅಂದ್ರೆ ಒಂದು ಕ್ಷಣನೂ ಕುತ್ಕೊಳ್ಳೋದಿಲ್ಲ ಅಲ್ವಾ. ಶರಣಾಗತಿ ಅಂತಂದ್ರೆ ಇದ್ರ ಮೂಲಕ ಎಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ನಾವು ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಭಗವಂತನ ಬಗ್ಗೆ ನಾವು ಕೀರ್ತನೆ ಮಾಡೋದು, ಭಗವಂತನಿಗೆ ನಮಸ್ಕಾರ ಮಾಡೋದು, ಭಗವಂತನಿಗೆ ಪೂಜೆ ಮಾಡೋದು ಅಲ್ವಾ. ಭಗವಂತನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದು, ಅಲ್ಲಿ ಪ್ರದಕ್ಷಿಣೆ ಮಾಡೋದು, ಪ್ರತಿಯೊಂದನ್ನು ಸಹ ಅದು ನಾವೇನು ಇಲ್ಲಿ ಭಕ್ತಿಯ ನವವಿಧ ಭಕ್ತಿಯನ್ನ ನಾವು ಹೇಳ್ತಾ ಇದೀವೋ ಎಲ್ಲವೂ ಸಹ ನಮ್ಗೆ ಶರಣಾಗತಿಯನ್ನ ತೋರಿಸ್ತಾ ಇದೆ. ನಾವು ಶರಣಾಗತರಾದ್ರೆ ನಾವು ಈ ಭಕ್ತಿಯ ಈ ಏನು ವಿಧಗಳಿದೆ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಭಗವಂತ ಏನ್ ಮಾಡ್ತಾರೆ? ನಮ್ಗೆ ಅಂತರಂಗದಿಂದ ಬುದ್ಧಿಯನ್ನ ಕೊಡ್ತಾನೆ ಅಲ್ವಾ. ನಾವ್ ಇವಾಗ ಜಸ್ಟ್ ಭಗವಂತ ನಾನು ನಿನಗೆ ಶರಣಾಗಿದ್ದೀನಿ, ನನಗೆ ಒಂದು ಮಾರ್ಗವನ್ನ ತೋರಿಸು ಅಂತ ನಾವು ಕೇಳ್ಕೊಂತಲೇ ಇದ್ರು ನಾವು ಈ ಒಂದು ಆಚರಣೆನ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತಾರೆ? ಒಳಗಿಂದ ಅವರು ನಮ್ಮ ಹೃದಯದಲ್ಲಿರುವಂತಹ ಅಜ್ಞಾನವನ್ನೆಲ್ಲ ಹೋಗ್ಲಾಡಿಸಿ ಅವ್ರು ನಮ್ಗೆ ಏನ್ ಮಾಡ್ತಾರೆ? ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಬೇಕಾಗಿರುವಂತಹ ಒಂದು ಬುದ್ಧಿ ಶಕ್ತಿನ ಅವ್ರು ನಮ್ಗೆ ಕೊಡ್ತಾರೆ. ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಏನೆಲ್ಲ ಬೇಕು ಆ ಒಂದು ಬುದ್ಧಿಯನ್ನ ನಮ್ಗೆ ಕೊಡ್ತಾರೆ. ಆದ್ರಿಂದ ನಾವು ಭಗವದ್ಧಾಮಕ್ಕೆ ಹಿಂತಿರುಗಲು ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಈ ಶ್ಲೋಕನು ಸಹ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದಾರೆ? ನಾವು ಭಗವಂತನಿಗೆ ಶರಣಾಗ್ಬೇಕು. ಶರಣಾದ್ರೆ ಮಾತ್ರ ನಮ್ಗೆ ಈ ಮೋಹ, ಲೋಭ, ಕಾಮನೆಗಳೆಲ್ಲನೂ ಸಹ ಹಿಂದೆ ಹೊರಟೋಗುತ್ತೆ. ಇವೆಲ್ಲನೂ ಸಹ ಅಡೆತಡೆಗಳು ಅಂತ ಹೇಳ್ತಾ ಇದಾರೆ, ದುರ್ಧಮ್ಯ ಶಕ್ತಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ದೇವೋತ್ತಮ ಪರಮ ಪುರುಷನಿಗೆ ಶರಣಾದ್ರೆ ಅಷ್ಟೇನೆ ನಮ್ಗೆ ಭಗವಂತ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಭಗವಂತನ ರಕ್ಷಣೆಗೆ ಬಂದ್ರೆ ಏನಾಗತ್ತೆ? ನಮ್ಗೆ ಭಗವಂತ ಅವ್ರ ಬಳಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನ ಅವರು ನಮ್ಗೆ ಕೊಡ್ತಾರೆ. ಆಗ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಭಗವಂತನ ಕೃಪಾ ಕಟಾಕ್ಷ ತುಂಬಾ ಮುಖ್ಯ. ನಾವು ಪ್ರಯತ್ನ ಮಾಡ್ಬೇಕು, ಭಗವಂತನ ಕೃಪೆಗೋಸ್ಕರ ಕಾಯ್ಬೇಕು. ಇದೇ ನಾವು ಮಾಡ್ಬೇಕಾಗಿರೋದು. ನಾವ್ ಇನ್ನೇನನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಭಗವಂತನಿಗೆ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತ ನಾನು 20 ವರ್ಷದಿಂದ ನಾನು 16 ರೌಂಡ್ ಚಾಂಟ್ ಮಾಡ್ತಾ ಇದ್ದೀನಿ, ನಾನು ನಿಯಂತ್ರಕ ತತ್ವಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಫೋರ್ಸ್ ಮಾಡೋ ಹಾಗಿಲ್ಲ. ನಾವು ನಮ್ಮ ಪ್ರಯತ್ನವನ್ನ ನಾವು ಮಾಡ್ಬೇಕು. ಸೊ ಭಗವಂತನ ಕೃಪಾ ಕಟಾಕ್ಷಕ್ಕೋಸ್ಕರ ನಾವು ಕಾಯ್ತಾ ಇರ್ಬೇಕಾಗತ್ತೆ. ಸೊ ಆಗ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. 29ನೇ ಶ್ಲೋಕ ದೊಡ್ಡದಿದೆ, ನಾನು ಜಸ್ಟ್ ಆದ್ರೆ ಓದಿರೋಣಂತೆ. ಶ್ಲೋಕ 29. ನಾಯಂ ವೇದ ಸ್ವಮಾತ್ಮಾನಂ ಯಚ್ಚಾಕ್ಯಾಹಂ ಧಿಯಾ ಹತಂ ತಂ ದುರತ್ಯಯಾ ಮಾಹಾತ್ಮ್ಯಂ ಭಗವಂತಮಿತೋಸ್ಮ್ಯಹಂ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಚಾಕ್ಯಾಹಂ ಧಿಯಾ ಹತಂ ತಂ ದುರತ್ಯಯಾ ಮಾಹಾತ್ಮ್ಯಂ ಭಗವಂತಮಿತೋ ಅಸ್ಮ್ಯಹಂ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಚಾಕ್ಯಾಹಂ ಧಿಯಾ ಹತಂ ತಂ ದುರತ್ಯಯಾ ಮಾಹಾತ್ಮ್ಯಂ ಭಗವಂತಮಿತೋ ಅಸ್ಮ್ಯಹಂ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಮಾತಾಜಿ? ಓದ್ತೀನಿ ಮಾತಾಜಿ. ಓದಿ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಚಾಕ್ಯಾಹಂ ಧಿಯಾ ಹತಂ ತಂ ದುರತ್ಯಯಾಮಾಹಾತ್ಮ್ಯಂ ಭಗವಂತಮಿತೋ ಸ್ಮಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಇಲ್ಲ, ಅಯಂ ಸಾಮಾನ್ಯ ಜನರು ವೇದ ತಿಳಿಯುತ್ತಾರೆ, ಸ್ವಂ ಸ್ವಂತ, ಆತ್ಮಾನಂ ಗುರುತನ್ನು, ಯತ್ ಶಕ್ತ್ಯ ಯಾರ ಪ್ರಭಾವದಿಂದ, ಅಹಂ ನಾನು,
ಸ್ವತಂತ್ರನಾಗಿದ್ದೇನೋ ಧಿಯಾ ಈ ಬುದ್ಧಿಯಿಂದ ಹತಂ ಸೋತಿದ್ದೇನೆ ಅಥವಾ ಆವೃತನಾಗಿದ್ದೇನೆ ತಂ ಅವನಿಗೆ ದುರತ್ಯಯ ಅರಿಯಲು ಅಸಾಧ್ಯವಾದ ಮಾಹಾತ್ಮ್ಯಂ ಮಹಿಮೆಯುಳ್ಳ ಭಗವಂತಂ ದೇವೋತ್ತಮ ಪರಮಪುರುಷನ ಇತಃ ಆಶ್ರಯವನ್ನು ಪಡೆದು ಅಸ್ಮಿ ಅಹಂ ನಾನು ಇದ್ದೇನೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಅವರಿಂದ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಅವನ ಮಾಯಾಶಕ್ತಿಯಿಂದ ಜೀವನದ ದೈಹಿಕ ಕಲ್ಪನೆಯ ಕಾರಣದಿಂದ ತನ್ನ ನಿಜವಾದ ವ್ಯಕ್ತಿತ್ವವನ್ನ ಮರೆಯುತ್ತಾನೆ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವೋತ್ತಮ ಪರಮಪುರುಷನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣ. ಅಂತಹವನನ್ನು ನಾನು ಆಶ್ರಯಿಸುತ್ತೇನೆ. ಹರೇ ಕೃಷ್ಣ. ಭಾವಾರ್ಥ ಯಾರಾದ್ರೂ ಓದ್ತೀರಾ? ಯಾರು ಓದ್ತಾ ಇಲ್ಲ, ಓದ್ಲಿಯಾ ಮಾತಾಜಿ? ಓದಿ ಮಾತಾಜಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರತಿಯೊಂದು ಜೀವಿಯು ಅವನು ಮಾನವನಾಗಿರಲಿ, ದೇವತೆಯಾಗಿರಲಿ, ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ದುಂಬಿಯಾಗಿರಲಿ ಅಥವಾ ಏನೇ ಆಗಿರಲಿ ದೇವೋತ್ತಮ ಪರಮ ಪುರುಷನ ವಿಭಿನ್ನಾಂಶವಾಗಿದ್ದಾನೆ. ಭಗವಂತ ಮತ್ತು ಜೀವಿಯು ತನ್ನೇ ಮಗನಂತೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ. ದುರ್ದೈವದಿಂದ ಲೌಕಿಕ ಸಂಪರ್ಕದ ಕಾರಣದಿಂದಾಗಿ ಜೀವಿಯನ್ನು ಇದನ್ನು ಮರೆಯುತ್ತಾನೆ. ತನ್ನ ಮನಸ್ಸಿಗೆ ಬಂದಂತೆ ಸ್ವತಂತ್ರವಾಗಿ ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ಬಯಸುತ್ತಾನೆ. ಈ ಮಾಯೆಯನ್ನು ಗೆಲ್ಲುವುದು ಕಠಿಣ. ಜೀವಿಯು ದೇವೋತ್ತಮ ಪರಮಪುರುಷನ ಮರೆಯಲು ಸಿದ್ಧನಾಗಿರುವುದರಿಂದ ಹಾಗೂ ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ತನ್ನದೇ ಯೋಜನೆಯನ್ನು ಹಮ್ಮಿಕೊಳ್ಳುವುದರಿಂದ ಮಾಯೆಯು ಅವನನ್ನು ಆವರಿಸುತ್ತದೆ. ಈ ಕಶ್ಮಲವೂ ಇರುವವರೆಗೂ ಬದ್ಧಾತ್ಮನು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲು ಅಸಮರ್ಥನಾಗುತ್ತಾನೆ. ಜನ್ಮ ಜನ್ಮಗಳಲ್ಲಿ ನಿರಂತರವಾಗಿ ಮಾಯೆಯ ಅಧೀನನಾಗಿ ಮುಂದುವರಿಯುತ್ತಾನೆ. ಅಥೋ ಗೃಹ ಕ್ಷೇತ್ರ ಸುತಾಪ್ತ ವಿಶ್ವೇರ್ ಜನಸ್ಯ ಮೋಹೋ ಎಂ ಅಹಂ ಮಾಮೇತಿ. ಭಾಗವತ 5.5.8. ಎಲ್ಲಿಯವರೆಗೆ ಜೀವಿಯು ತನ್ನ ನಿಜ ಸ್ಥಿತಿಯನ್ನು ಅರಿಯುವಷ್ಟು ಶಕ್ತನಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆ, ದೇಶ ಅಥವಾ ಭೂಮಿ, ಸಮಾಜ, ಮಕ್ಕಳು, ಸಂಸಾರ, ಸಮುದಾಯ, ಬ್ಯಾಂಕಿನಲ್ಲಿರುವ ತನ್ನ ಹಣ ಇತ್ಯಾದಿ ಲೌಕಿಕ ಜೀವನದೆಡೆಗೆ ಆಕರ್ಷಿತನಾಗುತ್ತಾನೆ. ಇವೆಲ್ಲವುಗಳಿಂದ ಆವೃತನಾಗಿ ಅವನು ನಾನು ಈ ದೇಹಕ್ಕೆ ಸಂಬಂಧಿಸಿರುವುದೆಲ್ಲವೂ ನನ್ನದು ಎಂದು ಭಾವಿಸುತ್ತಾ ಹೋಗುತ್ತಾನೆ. ಜೀವನದ ಈ ಲೌಕಿಕ ಕಲ್ಪನೆಯನ್ನು ಗೆಲ್ಲುವುದು ಅತ್ಯಂತ ದುಸ್ತರ. ಆದರೆ ಆನೆಗಳು ರಾಜನಾದ ಗಜೇಂದ್ರನು ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದಂತೆ ವ್ಯಕ್ತಿಯು ಶರಣಾಗತನಾದರೆ ಬ್ರಹ್ಮ ವೇದಿಕೆಯಲ್ಲಿ ಜ್ಞಾನೋದಯಕ್ಕೆ ಏರುತ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮನ ಚ ಶೋಚತಿ ನ ಕಾಂಕ್ಷತಿ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ದಿವ್ಯದ ನೆಲೆಯಲ್ಲಿ ಸನ್ನಿಹಿತನಾದವನು ಪರಮೋನ್ನತ ಬ್ರಹ್ಮನನ್ನು ಕೂಡಲೇ ಸಾಕ್ಷಾತ್ಕರಿಸಿಕೊಂಡು ಸಂಪೂರ್ಣ ಆನಂದಮಯನಾಗುತ್ತಾನೆ. ಅವನು ಎಂದೂ ಶೋಕಿಸುವುದಿಲ್ಲ, ಯಾವುದಕ್ಕೂ ಆಸೆ ಪಡುವುದಿಲ್ಲ, ಎಲ್ಲ ಜೀವಗಳನ್ನು ಸಮನಾಗಿ ನೋಡುತ್ತಾನೆ. ಈ ಸ್ಥಿತಿಯಲ್ಲಿ ಅವನಿಗೆ ನನ್ನಲ್ಲಿ ಶುದ್ಧ ಭಕ್ತಿ ಸೇವೆಯು ಲಭಿಸುತ್ತದೆ. ಗೀತಾ 18.54. ಭಕ್ತನು ಸಂಪೂರ್ಣವಾಗಿ ಬ್ರಹ್ಮ ವೇದಿಕೆಯ ಮೇಲೆ ಇರುವುದರಿಂದ ಬೇರೆ ಯಾವುದೇ ಜೀವ ಬಗೆಗೂ ಮಾತ್ಸರ್ಯವನ್ನು ಹೊಂದಿರುವುದಿಲ್ಲ. ಸಮಂ ಸರ್ವೇಷು ಭೂತೇಷು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ನಾವಿಲ್ಲಿ ಮಾಯೆಗೆ ಒಳಗಾಗಿದ್ದೀವಿ ಅಲ್ವಾ? ಅದರ್ವೈಸ್ ನಾವೆಲ್ಲ ಯಾರು? ಎಲ್ಲ ಜೀವರಾಶಿಗಳು ನಾವ್ ಯಾರೇ ಇರ್ಲಿ, ಅಂದ್ರೆ ದೇವತೆ ಆಗಿರ್ಬೋದು, ಮಾನವನಾಗಿರ್ಬೋದು, ಪ್ರಾಣಿ, ಪಕ್ಷಿ, ಪಶು, ದುಂಬಿ, ಏನೇ ಆಗಿರ್ಬೋದು, ನಾವೆಲ್ಲನೂ ಸಹ ಯಾರು? ಜೀವಾತ್ಮ. ನಾವೆಲ್ಲನೂ ಸಹ ಭಗವಂತನ ವಿಭಿನ್ನಾಂಶ ಅಲ್ಲ. ನೋಡಿ, ನಾವು ಭಗವಂತನ ವಿಭಿನ್ನಾಂಶ ಅಂದ್ರೆ ಭಗವಂತನ ಗುಣಲಕ್ಷಣಗಳನ್ನೇ ನಾವು ಹೊಂದಿದೀವಿ. ಭಗವಂತನ ಗುಣಲಕ್ಷಣಗಳನ್ನ ಹೊಂದಿ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಮಾಯೆಗೆ ಒಳಗಾಗಿದ್ದೀವಿ ಅಲ್ವಾ? ಯಾಕೆ ಈ ತರ ಮಾಯೆಗೆ ಒಳಗಾಗಿದ್ದೀವಿ? ನಾವೇ ಇಚ್ಛೆ ಪಟ್ವಿ ಅಲ್ವಾ, ನಾವು ಒಡೆಯರಾಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ಭಗವಂತ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ, ಸರಿ ಆಯ್ತು ನೀವು ಒಡೆಯರಾಗ್ಬೇಕಾ, ಆಯ್ತು ನೀವು ಒಡೆಯರಾಗಿ ಅಂತ ಹೇಳ್ಬಿಟ್ಟು ಇವಾಗ ನಾವೇನ್ ಮಾಡಿದೀವಿ, ಈ ಒಂದು ಮನೆಗೆ ಒಂದು ಒಡೆಯರಾಗಿದ್ದೀವಿ, ಅಥವಾ ಯಾವುದೋ ಒಂದು ಸಂಸ್ಥೆಗೆ ಒಡೆಯರಾಗಿದ್ದೀವಿ, ಇಲ್ಲಾಂದ್ರೆ ಒಂದು ರಾಜ್ಯಕ್ಕೆ ಒಡೆಯರಾಗಿ ನಾವು ನಾವು ಆ ಕೃಷ್ಣನನ್ನ ನಾವು ಏನ್ ಮಾಡ್ತಾ ಇದೀವಿ, ಅವರನ್ನೇ ನಾವಿವಾಗ ನಕಲ್ ಮಾಡ್ಕೋತಂದ್ರೆ ನಾವುನು ಕೃಷ್ಣನ ತರನೇ ಆಗ್ಬೇಕು ಅಂತ ಅಲ್ವಾ? ನಾನುನು ಒಡೆಯನಾಗ್ಬೇಕು, ನಿಯಂತ್ರಕನಾಗ್ಬೇಕು, ನಾನುನು ಪುರುಷನಾಗ್ಬೇಕು, ನಾನು ಎಲ್ಲವನ್ನ ಭೋಗಿಸ್ಬೇಕು ಅನ್ನೋ ಇಚ್ಛೆ ನಮ್ಗಿರೋದ್ರಿಂದನೇ ನಮ್ಗೆ ಈ ಒಂದು ಅವಕಾಶವನ್ನ ನಮ್ಗೆ ಭಗವಂತ ಕೊಟ್ಟಿದ್ದಾರೆ. ನಾವಿವಾಗ ಭಗವಂತನ ಜೊತೆ ಇರುವಂತ ಸಂಬಂಧವನ್ನ ನಾವು ಮರ್ತು ಹೋಗಿದೀವಿ. ನಾವು ಭಗವಂತನ ಆ ಒಂದು ವಿಭಿನ್ನಾಂಶ ಅನ್ನೋದನ್ನ ನಾವು ಮರ್ತು ಹೋಗಿದೀವಿ. ಅದಕ್ಕೋಸ್ಕರ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಇದೆಲ್ಲವನ್ನ ಅನುಭವಿಸ್ಲಿಕ್ಕೆ ನಾವಿವಾಗ ಬಂದಿದೀವಿ. ಸೊ ಇವಾಗ ನಾವು ಮಾಯೆಗೆ ಒಳಗಾಗಿದೀವಿ. ಆದ್ರೆ ಈ ಮಾಯೆಯಿಂದ ನಾವು ಹೊರಗಡೆ ಬಂದಾಗ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ನಮ್ಗೂ ಭಗವಂತನಿಗಿರುವಂತಹ ಸಂಬಂಧ ಏನು ಅಂತ ಹೇಳ್ಬಿಟ್ಟು. ಆದ್ರೆ ಈ ಮಾಯೆಯನ್ನ ಗೆಲ್ಲೋದು ತುಂಬಾ ಕಠಿಣ ಅಲ್ವಾ? ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳಿದ್ದಾರೆ,
ನಮ್ಮ ಮಾಯೆಯನ್ನ ಗೆಲ್ಬೇಕಂದ್ರೆ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ? 7.14 ಏನನ್ನ ಹೇಳಿದ್ದಾರೆ? ಏಳು ಪಾಯಿಂಟ್ 14ನೇ ಶ್ಲೋಕ ಯಾವುದು? ಕೃಷ್ಣನನ್ನು ಶರಣಾಗತಿ ಆಗ್ಬೇಕು. ದೇವಿ ಹ್ಮ್. ಏಷ ಗುಣಮಯಿ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಲ್ವಾ? ಆ ದೈವಿ ಶಕ್ತಿ ಅನ್ನೋದು, ಅದು ದೈವಿ ಶಕ್ತಿ ಅನ್ನೋದು ನನ್ನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬಾ ಕಠಿಣ ಅಂತ ಹೇಳ್ತಿದ್ದಾರೆ. ಅದನ್ನ ಮೀರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಯಾರು ನನಗೆ ಶರಣಾಗ್ತಾರೋ ಅವ್ರು ಮಾತ್ರನೇ ಅದನ್ನ ಮೀರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲೇನನ್ನ ಹೇಳ್ತಾ ಇದ್ದಾರೆ, ಈ ಮಾಯನ ಗೆಲ್ಲುವುದು ಕಠಿಣ. ಜೀವಿಯು ದೇವೋತ್ತಮ ಪರಮಪುರುಷನ ಮರೆಯಲು ಸಿದ್ಧನಾಗಿರುವುದರಿಂದ ಹಾಗೂ ಈ ಲೌಕಿಕ ಪ್ರಪಂಚವನ್ನ ಅನುಭವಿಸಲು ತನ್ನದೇ ಯೋಜನೆಯನ್ನು ಹಮ್ಮಿಕೊಳ್ಳುವುದರಿಂದ ಮಾಯೆಯು ಅವನನ್ನು ಆವರಿಸುತ್ತದೆ. ನಮ್ಗೆ ಇವಾಗ ಕೃಷ್ಣನನ್ನ ಬಿಟ್ಟು ಸ್ವತಂತ್ರವಾಗಿ ಸಂತೋಷ ಪಡ್ಬೇಕು ಅಂತ ಇಚ್ಛೆ ಪಟ್ಟಿದೀವಿ ಅಲ್ವಾ? ಸೊ ಇವಾಗ ನಾವಿವಾಗ ಸಿದ್ಧರಾಗಿದ್ದೀವಿ. ನಾವು ದೇವೋತ್ತಮ ಪರಮಪುರುಷನ ಮರ್ತು, ಕೃಷ್ಣನನ್ನ ಮರ್ತು ನಾನೇ ಎಂಜಾಯ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಇಲ್ಲಾಂದ್ರೆ ನಮ್ಮ ಒಂದು ಆ ನಿಜವಾದ ಸ್ಥಿತಿಯಲ್ಲಿ ನಾವು ಕೃಷ್ಣನನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಭಗವಂತನ ವಿಭಿನ್ನ ಅಂಶ. ಅದಕ್ಕೋಸ್ಕರ ಭಗವಂತ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಯ್ತು ನೀವು ಮಾಯೆಗೆ ಒಳಗಾಗಿ ಅಂತ. ಇವಾಗ ನೋಡಿ, ನನಗೆ ರಾಜನಾಗ್ಲಿಕ್ಕೆ ಆಗೋದಿಲ್ಲ ನನಗೆ, ಆದ್ರೆ ನಾನು ಇವಾಗ ಪಾರ್ಟ್ ಮಾಡ್ಬೋದು. ಒಂದು ಫಿಲಂ ಅಲ್ಲಿ ನಾನು ಪಾರ್ಟ್ ಮಾಡ್ಬೋದು, ರಾಜನ ಪಾರ್ಟ್ ಮಾಡ್ಬೋದು. ಅದೇ ತರ ನಮ್ಗೆ ಭಗವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಿನ್ಗೆ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಇದೆ ಅಲ್ವಾ, ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ್ವೈಸ್ ನಮ್ಗೆ ನಮ್ಮ ನಿಜವಾದ ಸ್ಥಿತಿಲಿ ನಾವು ಭಗವಂತನನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರು ನಮ್ಗೆ ಇವಾಗ ಮಾಯೆಗೆ ಒಳಗಾಗ್ಸಿದ್ದಾರೆ. ಸೊ ಇವಾಗ ನಾವು ಎಲ್ಲಿ ತನಕ ನಮ್ಗೆ ನಾವೆಲ್ಲವನ್ನ ಅನುಭವಿಸ್ಬೇಕು, ನಾನು ಒಡೆಯನಾಗ್ಬೇಕು ಅನ್ನೋ ಒಂದು ಕಶ್ಮಲ ಇರುತ್ತೋ ಅಲ್ಲಿ ತನಕ ನಾವು ನಿಜವಾದ ವ್ಯಕ್ತಿತ್ವನ ಅರ್ಥಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ. ನಾನು ಭಗವಂತನ ವಿಭಿನ್ನ ಅಂಶ, ನಾನು ಭಗವಂತನ ದಾಸ ಅಂತ ಹೇಳ್ಬಿಟ್ಟು, ನಾವು ಶಾಶ್ವತವಾದ ದಾಸ ಅಂತ ಹೇಳ್ಬಿಟ್ಟು ಆ ಒಂದು ನಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಜನ್ಮ ಜನ್ಮದಲ್ಲಿ ಮುಂದುವರಿಯುತ್ತೆ. ನಾವು ಮಾಯೆಗೆ ಒಳಗಾಗ್ತಾ ಇರ್ತೀವಿ. ನಾವ್ ಎಲ್ಲಿ ತನಕ ನಾವು ಈ ಒಂದು ದೇಹವನ್ನ ಪಡ್ಕೊಂತಾ ಬರ್ತೀವೋ ಆಗ ಈ ದೇಹದ ಜೊತೆ ಏನೆಲ್ಲ ಸಂಬಂಧ ಇದೆಯೋ ಅದೆಲ್ಲದಿಂದ ನಾವು ಆಕರ್ಷಿತರಾಗ್ತೀವಿ. ನಾನು ನನ್ನದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಇರ್ತೀವಿ. ಎಲ್ಲಿ ತನಕ ಜೀವಿ ತನ್ನ ನಿಜ ಸ್ಥಿತಿಯನ್ನ ಅರಿಯುವಷ್ಟು ಶಕ್ತನಾಗುವುದಿಲ್ಲವೋ ಅಲ್ಲಿ ತನಕ ಮನೆ, ದೇಶ ಅಥವಾ ಭೂಮಿ, ಸಮಾಜ, ಮಕ್ಕಳು, ಸಂಸಾರ, ಸಮುದಾಯ, ಬ್ಯಾಂಕ್ನಲ್ಲಿರುವ ತನ್ನ ಹಣ ಇತ್ಯಾದಿ ಲೌಕಿಕ ಜೀವನದೆಡೆಗೆ ಆಕರ್ಷಿತನಾಗುತ್ತಾನೆ. ಎಲ್ಲಿ ತನಕ ನಾನು ಭಗವಂತನ ವಿಭಿನ್ನ ಅಂಶ, ನಾನು ಭಗವಂತನ ದಾಸ ಅಂತ ಅರ್ಥಕೊಳ್ಳೋದಿಲ್ವೋ ಅವಾಗ ತನ್ನನ್ನ ದೇಹದಿಂದ ಗುರ್ತಿಸ್ಕೊತಾನೆ. ದೇಹದಿಂದ ಗುರ್ತಿಸ್ಕೊಂಡಿದ ತಕ್ಷಣ ಏನಾಗುತ್ತೆ, ಈ ದೇಹದ ಜೊತೆ ಇರೋ ಸಂಬಂಧವೆಲ್ಲವನ್ನು ಸಹ ಅವನು ನನ್ನದು ಅನ್ಕೋತಾರೆ ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾನು ಈ ದೇಹಕ್ಕೆ ಸಂಬಂಧಿಸಿದೆಲ್ಲನೂ ಸಹ ನನ್ನದು ಅಂತ ಹೇಳ್ಬಿಟ್ಟು ಭಾವಿಸ್ತಾ ಅವನು ಹೋಗ್ತಾನೆ. ಸೊ ಜೀವನದ ಈ ಲೌಕಿಕ ಕಲ್ಪನೆಯನ್ನ ಗೆಲ್ಲುವುದು ಅತ್ಯಂತ ದುಸ್ತರ, ಇದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆನೆಗಳ ರಾಜ ಹೇಗೆ ಈಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗತರಾಗಿದನೋ ಅದೇ ತರ ನಾವು ಸಹ ದೇವೋತ್ತಮ ಪರಮಪುರುಷನಿಗೆ ಶರಣಾಗತರಾದ್ರೆ ಮಾತ್ರನೇ ನಾವು ಈ ದೇಹದ ಒಂದು ಭಾವನೆಯಿಂದ ನಾವು ಹೊರಗಡೆ ಬಂದು ನಮಗೂ ಭಗವಂತನಿಗೆ ಇರುವಂತಹ ಒಂದು ಸಂಬಂಧ ಏನು ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಶರಣಾಗತನಾಗದ ಹೊರತು ನಾವ್ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಇವಾಗ ಪ್ರಾರ್ಥನೆಯನ್ನು ನೋಡಿದ್ರು ಸಹ ಇಲ್ಲಿ ಏನಂತ ಒಂದು ಪ್ರಾರ್ಥನೆಯ ಒಂದು ಶೀರ್ಷಿಕೆ ಇದೆ ಅಂತಂದ್ರೆ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆ ಅಂತಾನೆ ಇದೆ. ಗಜೇಂದ್ರ ಶರಣಾಗತಿ ಆಗುವಂತಹ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು, ಇವಾಗ ಭಗವಂತನಿಗೆ ಶರಣಾಗತರಾಗ್ಬೇಕಂದ್ರೆ ನಾವ್ ಇವಾಗ ಈ ಗಜೇಂದ್ರನ ಪ್ರಾರ್ಥನೆಯನ್ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋ ತರನೇ 18.54 ಹೇಳಿರೋ ಹಾಗೇನೆ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನ ಕಾಂಕ್ಷತಿ ಸಮಂ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರಾಂ ಅಂತ ಹೇಳ್ತಾ ಇದಾರೆ. ಸೊ ನಾವಿವಾಗ ಆ ಬ್ರಹ್ಮಭೂತ ಹಂತಕ್ಕೆ ಬಂದ್ರೆ, ಸೊ ಇವಾಗ ಬ್ರಹ್ಮಭೂತ ಅಂತಂದ್ರೆ ನನ್ನ ದೇಹ ಅಲ್ಲ, ನನ್ನ ಆತ್ಮ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ನಮ್ಗೆ ಗೊತ್ತಾಗುತ್ತೋ ಆ ಒಂದು ಹಂತಕ್ಕೆ ಬಂದಾಗ ಏನಾಗುತ್ತೆ, ನಾ ಶೋಚತಿ ನಾ ಕಾಂಕ್ಷತಿ, ನಾವ್ ಯಾವ್ದ್ರ ಬಗ್ಗೆನೂ ನಾವು ವ್ಯಥೆ ಪಡೋದಿಲ್ಲ. ಅಯ್ಯೋ ಹೋಯ್ತು ಬಂತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಆತ್ಮ ಅಲ್ವಾ, ನಾವ್ ಇವಾಗ ದೇಹದಿಂದ ಗುರ್ತಿಸ್ಕೊತಾ ಇಲ್ಲ. ನಾವು ದೇಹದಿಂದ ಗುರ್ತಿಸ್ಕೊಂಡಾಗ ಅಷ್ಟೇ ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹಣ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ನಾ ಶೋಚತಿ ನಾ ಕಾಂಕ್ಷತಿ, ನಾವು ಬೇಕು ಅಂತಾನು ನಮ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ನಾವು ಈ ದೇಹ ಅಲ್ಲ, ನಾವ್ ಆತ್ಮ ಅಲ್ವಾ. ಆ ಒಂದು ಹಂತಕ್ಕೆ ಬಂದಾಗ, ಆ ಬ್ರಹ್ಮಭೂತ ಹಂತಕ್ಕೆ ಬಂದಾಗ ಏನಾಗುತ್ತೆ, ಸಮಂ ಸರ್ವೇಶು ಭೂತೇಶು, ಎಲ್ಲರನ್ನ ನಾವು ಒಂದೇ ತರ ಕಾಣ್ತೀವಿ ಅಲ್ವಾ. ನಾವು ಆತ್ಮ, ಎಲ್ಲರನ್ನೂ ಸಹ ಆತ್ಮ. ಅವ್ರು ಯಾವುದೇ ಒಂದು ದೇಹವನ್ನ ಪಡೆದಿದ್ರು ಸಹ ಅವ್ರ ಆತ್ಮ, ಅವರೆಲ್ಲರನ್ನೂ ಸಹ ಭಗವಂತನ ವಿಭಿನ್ನ ಅಂಶ. ಸೊ ಎಲ್ಲ ಭೂತಗಳನ್ನ 84 ಲಕ್ಷ ಜೀವರಾಶಿಗಳನ್ನು ಸಹ ನಾವು ಸಮನಾಗಿ ನಾವು ಕಾಣ್ತೀವಿ. ಆ ಒಂದು ಸ್ಥಿತಿಗೆ ಬಂದಾಗ ಅಷ್ಟೇನೆ ಮದ್ಭಕ್ತಿ ಲಭತೆ ಪರಾಂ, ಆಗ ಅಷ್ಟೇ ನಾವು ಶುದ್ಧ ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಭಗವಂತಂದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ 18.54 ಹೇಳ್ತಾರೆ. ಅದಕ್ಕೆ ನಾವು ಆ ಒಂದು ಬ್ರಹ್ಮಭೂತ ಹಂತಕ್ಕೆ ಬರ್ಬೇಕು. ನಾನು ಈ ದೇಹ ಅಲ್ಲ, ಆತ್ಮ ಅಂತ. ನಾನು ದೇಹ ಅಂತ ಬಂದಾಗ ನನ್ಗೇನಾಗತ್ತೆ, ಶೋಚನೀಯ ಅಂದ್ರೆ ನಾನು ದುಃಖ ಪಡ್ತೀನಿ, ಇಲ್ಲಾಂದ್ರೆ ಸಂತೋಷ ಪಡ್ತೀನಿ. ಅಂತಹ ಒಂದು ಹಂತದಲ್ಲಿ ನಾವು ಭಗವಂತನ ಭಕ್ತಿನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಶುದ್ಧ ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ.
ಮತ್ತೆ ನಮ್ಗೆ ಇವಾಗ ಸಮಂ ಸರ್ವೇಶು ಭೂತೇಶು ಆ ಒಂದು ಹಂತಕ್ಕೆ ಬರ್ಲಿಲ್ಲ ಅಂದ್ರೆ ನನಗೆ ಮಾತ್ಸರ್ಯ ಬರ್ತಿರತ್ತೆ. ಮಾತ್ಸರ್ಯದಲ್ಲಿ ಇದ್ದಾಗ ನನ್ನ ಹೃದಯ ಶುದ್ಧವಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಸಮಂ ಸರ್ವೇಶು ಭೂತೇಶು ಅದು ತುಂಬಾ ಮುಖ್ಯ. ಸಕಲ ಜೀವರಾಶಿಗಳನ್ನು ಸಹ ಭಗವಂತನ ಆ ಒಂದು ವಿಭಿನ್ನ ಅಂಶ ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಎಲ್ಲಾ ಜೀವರಾಶಿಗಳನ್ನ ಸಮವಾಗಿ ನೋಡ್ತೀವೋ ಆವಾಗಷ್ಟೇ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇದನ್ನ ನಮ್ಗೆ ಪ್ರಭುಪಾದರು ಇಲ್ಲಿ ನಮ್ಗೆ ಜ್ಞಾಪಿಸ್ತಾ ಇದ್ದಾರೆ 18.54ನೇ ಶ್ಲೋಕವನ್ನ. ಸೊ ಇವತ್ತಿನ ದಿವಸ ನಾವು ತುಂಬಾ ಮುಖ್ಯವಾಗಿರುವಂತಹ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಗಜೇಂದ್ರನಿಗೆ ಗೊತ್ತಿದೆ. ಆದ್ರೆ ಸೃಷ್ಟಿಕರ್ತ ನಮ್ಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಕಲ್ಮಶಗಳು ತುಂಬಿಕೊಂಡಿದೆ. ಲೋಭ ಕಾಮ ಮತ್ತೆ ಇನ್ನೊಂದು ಏನ್ ಹೇಳಿದ್ರು, ಮೋಹ. ಸೊ ಲೋಭ ಕಾಮ ಮೋಹ ಈ ಮೂರು ನಮ್ಗೆ ತುಂಬಿಕೊಂಡಿರೋದ್ರಿಂದ ನಮ್ಗೆ ಕಾಣಿಸ್ತಿಲ್ಲ. ಸೊ ನಾವ್ ಇದರಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಾವು ಭಕ್ತಿಯನ್ನ ಮಾಡ್ಬೇಕು. ಭಕ್ತಿಯನ್ನ ಮಾಡೋದು ಅಂದ್ರೆ ನಾವು ಭಗವಂತನಿಗೆ ಶರಣ ಆಗ್ಬೇಕಾಗತ್ತೆ. ಸೊ ಶರಣಾದಾಗ ಅಷ್ಟೇನೆ ನಾವು ಭಗವಂತನ ರಕ್ಷಣೆಗೆ ಬರ್ತೀವಿ. ಒನ್ಸ್ ನಾವು ಭಗವಂತನ ರಕ್ಷಣೆಗೆ ಬಂದ್ರೆ ನಾವು ಭಗವದ್ಧಾಮಕ್ಕೆ ನಾವು ಹೋಗ್ಬೋದು. ಸೊ ನಾವ್ ಯಾಕೆ ಈ ಭೌತಿಕ ಪ್ರಪಂಚದಲ್ಲಿ ಇದೀವಿ ಅಂತಂದ್ರೆ ನಾವೇನೆ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಪಟ್ವಿ. ಅದಕ್ಕೋಸ್ಕರ ಭಗವಂತ ನಮ್ಗೆ ಈ ಒಂದು ಮಾಯೆಗೆ ಒಳಗಾಗ್ಸಿ ನಮ್ಗೆ ಈ ಒಂದು ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ನಾವ್ ಯಾವಾಗ ಭಗವಂತನಿಗೆ ಶರಣಾಗ್ತೀವೋ ಆಗ ನಾವು ಈ ಮಾಯೆಯಿಂದ ಹೊರಗಡೆ ಬರ್ತೀವಿ. ಹೊರಗಡೆ ಬಂದಾಗ ಅಷ್ಟೇನೆ ನಾವು ಆ ಬ್ರಹ್ಮಭೂತ ಹಂತಕ್ಕೆ ಬಂದು ನಾವು ಈ ಭಕ್ತಿಯಲ್ಲಿ ನಾವು ಮುಂದುವರ್ಕೊಂಡು ಹೋಗ್ಲಿಕ್ಕೆ, ಶುದ್ಧ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಂಡ್ವಿ. ಗಜೇಂದ್ರ ಶರಣಾಗತಿ ಪ್ರಾರ್ಥನಾ ಕಿ ಜೈ, ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು.